ಮೊದಲ ದಿನ ರಿಷಬ್ ಸರ್ ನಮ್ಮ ಎದುರಿಗೆ ಸಿಗ್ತಾರಂತ ಹೇಳೋ ಒಂದು ಆಲೋಚನೆ ಇಲ್ಲ. ಅಂದರೆ ನಾವು ಒಂದು ಗೆಸ್ಟ್ ರೋಲಿಗೆ ಹೋಗಿರುವಂಥದ್ದಲ್ಲ ಅಂತ. ನನ್ನನ್ನು ಸೆಲೆಕ್ಟ್ ಮಾಡಿದ್ದೆ ಕ್ಯಾಮರಾದ ಎದುರಿಗೆ ರಿಷಬ್ ಸರ್ ಹೇಳುವಾಗ ತುಂಬ ಪ್ರೌಡ್ ಫೀಲ್ ಇದೆ, ಅವರನ್ನು ಕ್ಯಾಮರಾದ ಎದುರಿಗೆ ನೋಡ್ತೇನಾ ಅಂತ. ನಾವು ಒಂದೇ ಕ್ಷೇತ್ರದಲ್ಲಿದ್ವಿ, ಇದು ಹೊಸ ಕ್ಷೇತ್ರ, ಅಲ್ಲಿ ಹಲವಾರು ಕನಸುಗಳನ್ನು ಇಟ್ಕೊಂಡು ಬಂದವರಿದ್ದರು. ಆ ಕನಸುಗಳೆಲ್ಲ ಕಾಂತಾರ ನೆರವೇರಿಸಿದೆ ಅಂತ ಅನ್ಕೊಳ್ಳುತ್ತೇನೆ. ರಾಜಮಾತೆಯ ಪಾತ್ರ ಮಾಡಬೇಕಾದಂಥ ಹಿರಿಯ ಕಲಾವಿದರು ಆ ಸಮಯಕ್ಕೆ ಅಲ್ಲಿ ಬರ್ಲಿಕ್ಕಾಗದ ಕಾರಣ ಅವರದ್ದೇ ಮುಖ ಹೋಲುವಂಥ ವ್ಯಕ್ತಿ ಬೇಕು ಅಂತ. ಆ ದೇವರ ಕಣ್ಣಿಗೆ ನಾನೇ ಕಂಡದ್ದು ಕಾಣ್ತದೆ. ಡೈರೆಕ್ಷನ್ ಟೀಮ್ ಕೂಡ ನನ್ನನ್ನೇ ಚಾಯ್ಸ್ ಮಾಡಿತ್ತು. ಖಂಡಿತ ಗೆಸ್ಟ್ ರೋಲ್ ಅಂತ ಹೇಳುವಂಥದ್ದು ಕನ್ಫರ್ಮ್ ಇತ್ತು, ಹಾಗಾಗಿ ಹೋಗುವಂಥದ್ದು ಡಿಸೈಡ್ ಆಗಿದ್ದೆ. ಅಲ್ಲಿ ಹೋದ್ಮೇಲೆ ರಾಜಮಾತೆಯ ಪಾತ್ರ ಅಂತ ಹೇಳುವಾಗ ನನ್ನಷ್ಟು ಖುಷಿಪಟ್ಟ ವ್ಯಕ್ತಿ ಯಾರು ಇರ್ಲಿಕ್ಕಿಲ್ಲ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಇವತ್ತು ವಿಶೇಷವಾಗಿ ಮಂಗಳೂರಿನಲ್ಲಿ ನಾನಿದ್ದೇನೆ. ಒಂದು ವಿಶೇಷ ಕಲಾವಿದರ ಜೊತೆಗೆ ಒಂದು ಕರ್ನಾಟಕಕ್ಕೆ ಕಾಂತಾರ ಸಿನಿಮಾದ ಮುಖಾಂತರ ದೊಡ್ಡ ಪರದೆಯಲ್ಲಿ ಬಂದು ಮಿಂಚಿರುವಂಥ ಒಬ್ಬ ಕಲಾವಿದೆಯನ್ನು ಕರ್ನಾಟಕ ಜನತೆಯಾದ ನಿಮಗೆ ಪರಿಚಯ ಮಾಡಲಿಕ್ಕೆ ನಾನು ಇವತ್ತು ತುಂಬ ಖುಷಿ ಪಡ್ತಾ ಇದ್ದೇನೆ. ಸೊ ಕಾಂತಾರದ ಮುಖಾಂತರ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದಲ್ಲಿ ಪಾದಾರ್ಪಣೆ ಮಾಡಿದಂತಹ ನಮ್ಮ ದಕ್ಷಿಣ ಕನ್ನಡದ ಪ್ರತಿಭೆ, ಮೂಲತಃ ಕಾರ್ಕಳದವರು. ಸೊ ರಮಿತಾ ಶೈಲೇಂದ್ರ ಅವರನ್ನ ಇವತ್ತು ನಾವು ಪರಿಚಯ ಮಾಡಲಿಕ್ಕಿದ್ದೇವೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ, ನೀವು ಹೇಗಿದ್ದೀರಾ? ಆರಾಮ. ಕಾರ್ಕಳದಿಂದ ಮಂಗಳೂರಿಗೆ ಬಂದಿದ್ದೀರಿ. ಹೌದು. ಬೆಳಿಗ್ಗೆ ಹೇಗಾಗ್ತಾ ಇದೆ? ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಟ್ಟಾಗಿದೆ. ಸಂದರ್ಶನ ಬೆಳಿಗ್ಗೆ ಆಗ್ಬೋದು, ಮಧ್ಯಾಹ್ನ ಸಂಜೆ ಆಗ್ಬೋದು. ಹೇಗಿದೆ ಫೀಲಿಂಗ್? ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅವಕಾಶವನ್ನು ಹೇಗೆ ಸದುಪಯೋಗ ಮಾಡಬೇಕು ಆ ರೀತಿಯಲ್ಲಿ ಮಾಡಿದ್ದೇನೆ. ಈಗ ರಮಿತಾ ಮೇಡಮ್ ಅವ್ರದ್ದು ಬಗ್ಗೆ ಕೇಳೋದಂತಾದ್ರೆ, ಈಗ ನಾವು ಕಾಂತಾರದಲ್ಲಿ ನಿಮ್ಮದೊಂದು ಪಾತ್ರವನ್ನು ನೋಡಿದ್ದೇವೆ. ಮುಖ್ಯವಾಗಿ ಜನರಿಗೆ ಹೇಳಬೇಕಾಗಿರೋದು ಏನು ಅಂತ ಹೇಳಿದ್ರೆ, ರಮಿತಾ ಮೇಡಮ್ ಅವರು ಮಾಡಿರೋ ಪಾತ್ರ ಯಾವುದು ಅಂತ ಹೇಳಿದ್ರೆ ರಾಜಮಾತೆಯ ರೋಲ್. ರುಕ್ಮಿಣಿ ವಸಂತ್ ಮತ್ತು ಕುಲಶೇಖರ ಅವರದ್ದು ತಾಯಿಯ ಪಾತ್ರವನ್ನು ಇವರು ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಪಾತ್ರ ಹೇಗೆ ಸಿಕ್ಕಿದ್ದು ಮೇಡಮ್, ನಿಮ್ಗೆ ಅವಕಾಶ ಹೇಗಿದ್ದು ಸಿಕ್ಕಿದ್ದು ಅಂತ? ಸಿನಿಮಾದಿಂದ ನಾನು ತುಂಬಾ ದೂರನೇ, ಅಂದ್ರೆ ಸಿನಿಮಾಕ್ಕೆ ಎಲ್ಲಿಯೂ ಕೂಡ ನಾನು ಸಮಯವನ್ನು ಕೊಟ್ಟವಳಲ್ಲ. ಇದು ಸಿಗ್ತದೆ ಅಂತ ಹೇಳುವ ಒಂದು ನಿರೀಕ್ಷೆಯೂ ಇರಲಿಲ್ಲ. ಕುಂದಾಪುರದ ಹತ್ರ ಶೂಟಿಂಗ್ ಆಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಆವಾಗ ಅದರಲ್ಲಿ ಸಮಂತರಾಣಿ ಅಂದರೆ ಗೆಸ್ಟ್ ರೋಲಿಗೆ ಕೆಲವು ಮಹಿಳೆಯರು ಬೇಕು ಅಂತ ಹೇಳಿದರು. ಆ ರೀತಿಯಲ್ಲಿ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಅದಕ್ಕೆ ಹೋಗಿರುವಂಥದ್ದು. ಹೋಗುವಾಗ ಇವತ್ತು ನನ್ನ ಪಾತ್ರ ಯಾವುದು, ರಾಜಮಾತೆಯ ಪಾತ್ರ ಮಾಡಬೇಕಾದಂಥ ಹಿರಿಯ ಕಲಾವಿದರು ಆ ಸಮಯಕ್ಕೆ ಅಲ್ಲಿ ಬರ್ಲಿಕ್ಕಾಗದ ಕಾರಣ ಅವರದ್ದೇ ಮುಖ ಹೋಲುವಂಥ ವ್ಯಕ್ತಿ ಬೇಕು ಅಂತ. ಆ ದೇವರ ಕಣ್ಣಿಗೆ ನಾನೇ ಕಂಡದ್ದು ಕಾಣ್ತದೆ. ಡೈರೆಕ್ಷನ್ ಟೀಮ್ ಕೂಡ ನನ್ನನ್ನೇ ಚಾಯ್ಸ್ ಮಾಡಿತ್ತು. ಖಂಡಿತ. ಹೌದು. ಇಷ್ಟು ಸುಲಭದಲ್ಲಿ ಅದು ಯಾರಿಗೂ ಸಿಗುವಂಥದ್ದಲ್ಲ. ಎಷ್ಟು ಆಡಿಷನ್ಗಳನ್ನು ಮಾಡಿ ಹಲವಾರು ಕಲಾವಿದರಲ್ಲಿ ಬಂದಿದ್ರು. ನಾನು ಯಾವುದೇ ಆಡಿಷನ್ಗಳಿಗೆ ಹೋಗದೆ ದೇವರ ಒಂದು ಚಿಟಿಕೆಯಲ್ಲಿ ಪಾಸ್ ಆಗಿರುವಂತಹ ವ್ಯಕ್ತಿ. ನಿಮ್ಮ ಬಗ್ಗೆ ಸ್ವಲ್ಪ ಜನರಿಗೆ ಹೇಳೋದಾದ್ರೆ ಮೇಡಮ್, ನೀವು ಮೂಲತಃ ಕಲಾವಿದರ, ನಿಮ್ಮ ಏನು ವೃತ್ತಿ ಅಥವಾ ನೀವು ಹೌಸ್ ವೈಫ್, ಏನು ನೀವು ಎಲ್ಲಿಯವರು ಏನು ಅಂತ ಹೇಳಿ ಸ್ವಲ್ಪ. ನೋಡ್ತಾ ಇರುವಂಥ ಎಷ್ಟೋ ಮಂದಿ ಗೊತ್ತಿರ್ಬೋದು, ನಾನು ಮೂಲತಃ ಪುತ್ತೂರಿನವಳು. ಮದುವೆಯಾಗಿ ಕಾರ್ಕಳಕ್ಕೆ ಬಂದಿರ್ತೇನೆ. ಕಾರ್ಕಳದಲ್ಲಿ ಸಮಾಜ ಸೇವೆಯ ಮೂಲಕ ಪರಿಚಿತರಾಗಿರುವಂಥದ್ದು. ಸಮಾಜ ಸೇವೆ ಹೇಗೆ ಇದೆ ಅಂತ ಹೇಳಿದರೆ, ನಮ್ಮದು ಕೊಡಗಿನ ಭಾಗದಿಂದ ಕುಂದಾಪುರ ತನಕ ನಾವು ಪರಿಚಿತರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಗುರುತಿಸ್ಕೊಂಡಿದ್ದೇನೆ. ಈಗ ಯಕ್ಷಗಾನ ಇರ್ಬೋದು, ನೃತ್ಯ ಇರ್ಬೋದು, ಎಲ್ಲವನ್ನು ಮಾಡ್ತಾ ಇದ್ವಿ. ಆದರೆ ಸಿನಿಮಾ ಹೇಳುವಂಥದ್ದು ಹೊಸತು. ಸಿನಿಮಾವನ್ನು ನೋಡಲಿಕ್ಕೆ ಹೋಗ್ತಿದ್ವಿ ಹೊರತು ಅಲ್ಲಿಗೆ ಅಪೇಕ್ಷಿತರಾಗಿ ಹೋಗಿರಲಿಲ್ಲ. ಸಡನ್ ಆಗಿ ಒಂದು ಅವಕಾಶ ಸಿಕ್ಕಿತ್ತು, ಅದರಲ್ಲಿ ಗುರುತಿಸ್ಕೊಂಡಿದ್ದೇವೆ. ಆದರೆ ನನ್ನ ಕ್ಷೇತ್ರವೇ ಬೇರೆ, ಸಿನಿಮಾ ಕ್ಷೇತ್ರವೇ ಬೇರೆ. ಆದರೆ ಮುಂದೆ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ಅದರಲ್ಲಿ ಮಿಂಚಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಿಮ್ಮ ಒಳಗೆ ಕಲೆ ಅನ್ನೋ ಒಂದು ವಿಚಾರ ಬಂದಿದ್ದು ಯಾವತ್ತಿನಿಂದ? ಈಗ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು, ನೀವು ಹೋಗಿದ್ದೀರಿ, ಅಭಿನಯ ಮಾಡಿ ಬಂದಿದ್ದೀರಿ, ಬಟ್ ಕಲೆ ಉಂಟಂತ ಹೇಳಿ ನಿಮಗೆ ಗೊತ್ತಾದದ್ದು ಯಾವಾಗ? ನಮ್ಮ ಈ ಕರಾವಳಿಯ ಪ್ರದೇಶದ ಎಲ್ಲ ಮಕ್ಕಳಿಗೂ ಯಕ್ಷಗಾನದ ಒಂದು ಟಚ್ ಇದೆ. ಯಕ್ಷಗಾನದ ಚಂಡೆ ಬೀಟನಾದರೂ ನಾವು ಕೇಳಿರ್ತೇವೆ. ನನ್ನ ತಂದೆ ಸರ್ಕಾರಿ ಉದ್ಯೋಗದ ಜೊತೆ ಹವ್ಯಾಸಿ ಯಕ್ಷಗಾನ ಕಲಾವಿದರು. ಅವರು ಹಿರಣ್ಯಕಶುಬ ಹಾಕಿದಾಗ ಕೃಷ್ಣನ ಪಾತ್ರ ನಾನು, ಅಥವಾ ಪ್ರಹ್ಲಾದನ ಪಾತ್ರ ನಾನು, ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಯಕ್ಷಗಾನವನ್ನು ಅಭ್ಯಾಸ ಮಾಡಿಕೊಂಡೆ. ಕಾಲೇಜು ದಿನಗಳಲ್ಲಿ ನೃತ್ಯ ಕಲಿಬೇಕು ಅಂತ ಹೇಳಿ ಭರತನಾಟ್ಯವನ್ನು ಅಭ್ಯಾಸ ಮಾಡಿಕೊಂಡೆ. ಜೂನಿಯರನ್ನು ಮುಗಿಸಿದೆ. ಮದುವೆ ಆದಮೇಲೆ ಇದು ಕಂಟಿನ್ಯೂ ಆಯಿತಾ ಅಂತ ಕೆಲವರಿಗೆ ಪ್ರಶ್ನೆ. ಮದುವೆ ಆದಮೇಲೆ ಕೂಡ ನನ್ನ ಕಲೆಗೆ ಎಲ್ಲಿ ಕೂಡ ತಪ್ಪಾಗಲಿಲ್ಲ. ಅದನ್ನು ಖಂಡಿತವಾಗಿ ಅದನ್ನು ಮುಂದುವರಿಸ್ಕೊಂಡು ಬಂದೆ. ಯಕ್ಷಗಾನವನ್ನು ಮಾಡಿದ್ದೇವೆ, ನೃತ್ಯವನ್ನು ಮಾಡಿದ್ದೇವೆ. ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಒಂದು ಯಕ್ಷರಂಗಾಯಣ ಕಲಾವಿದ ಅಂತ ಹೇಳಿ ಒಂದು ಪ್ರಾರಂಭ ಆಯಿತು. ಯಕ್ಷರಂಗಾಯಣ ಪ್ರಾರಂಭ ಆಯಿತು. ಆ ಯಕ್ಷರಂಗಾಯಣದಲ್ಲಿ ಒಂದು ಕಲಾವಿದೆಯಾಗಿ ನಾನು ಸೇರಿಕೊಂಡೆ. ಅವರ ಕಾನ್ಸೆಪ್ಟ್ ಹೇಗಿತ್ತು ಹೇಳಿದರೆ, ಹತ್ತಿರದ ಅಂದರೆ ನಮ್ಮ ಕಾರ್ಕಳದ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತ ನಾನು ಅಪ್ಲೈ ಮಾಡಿದೆ. ಆವಾಗ ಜೀವನ್ ರಾಮ್ ಸುಳ್ಯ ಅವರು ನಿರ್ದೇಶನ ಮಾಡಿದರು. ಜೀವನ್ ರಾಮ್ ಸುಳ್ಯ ಅವರು ನಿರ್ದೇಶನ ಮಾಡಿದಾಗ ರಾಮಯ್ಯಗೌಡ ಅವರ ಪಾತ್ರ, ನಂದು ಅಮರ ಕ್ರಾಂತಿ ಸುಳ್ಯ, ಅದರಲ್ಲಿ ಅವರ ಹೆಂಡತಿಯ ಪಾತ್ರವನ್ನು ನಾನು ಮಾಡಿದೆ. ಅಲ್ಲಿಂದ ಪುನಃ ಇನ್ನೊಂದು ಜೀವ ಹುಟ್ಕೊಂಡಿತ್ತು. ಯಾಕೆ ಹೇಳಿದರೆ, ಜೀವನ್ ರಾಮ್ ಸುಳ್ಯ ಅವರು ನಿಮಗೆ ಗೊತ್ತಿದೆ, ಎಲ್ಲರನ್ನು ಪಳಗಿಸುವಂಥವ್ರು, ಅಂಥವರೊಟ್ಟಿಗೆ ಪಳಗಿಕೊಂಡು ಬಂದವಳು. ಹಾಗಾಗಿ
ಕಲೆಯ ಬಗ್ಗೆ ಮತ್ತೆ ಆಸೆಗಳು ಚಿಗುರಿರುವಂತದ್ದು. ಈಗ ಮೊದಲ ಭಾಗ ಬರುತ್ತೆ 400 ಕೋಟಿ ಕಲೆಕ್ಷನ್ ಆಗುತ್ತೆ. ಆ ಸಿನಿಮಾವನ್ನು ಎಷ್ಟು ಸರಿ ನೋಡಿದ್ದೀರಿ? ಒಂದು 3 times ನೋಡಿದ್ದೇನೆ. ಥಿಯೇಟರ್ನಲ್ಲಿ? ಒಂದ್ಸಲ ಥಿಯೇಟರ್ ಅಲ್ಲಿ, ಮತ್ತೆ 2 ಸಲ ಹೀಗೆ. ಹೌದು. ಎಸ್. ಈಗ ನಿಮಗೊಂದು ಅವಕಾಶ ಬಂತು ಅಂತ ಹೇಳಿದ್ರಿ, ಕಾಂತಾರದಲ್ಲಿ ಒಂದು ಅವಕಾಶ ಇದೆ ಹೋಗ್ಬೇಕು ಅಂತ ಹೇಳಿ. ಆ ಮೊದಲ ಕರೆ ಬಂದಾಗ ನಿಮ್ಮ ಮನಸ್ಸಲ್ಲಿ ಆದಂತಹ ಅನುಭವವನ್ನ ಹೇಳಿ ಅಂತ ಹೇಳಿ. ವಿಶೇಷವಾಗಿ ದೊಡ್ಡ ಸಿನಿಮಾ, ಹೆಸರು ಮಾಡಿದಂತ ಸಿನಿಮಾ, ಹೋಗ್ತೇನೆ ಅಂತ ಹೊರಟಾಗ ಕೂಡ ಧೈರ್ಯ ಇಲ್ಲ, ಸಿಗ್ತದ ಇಲ್ವಾ, ಯಾರೋ ಕರೆದಿದ್ದಾರೆ ಹೋಗ್ತಾ ಇದ್ದೇವೆ. ಅಲ್ಲಿ ಆ ಪಾತ್ರ ನಿಮ್ಮ ಒಂದು ಮಡಿಲಿಗೆ ಬಂದು ಬಿದ್ದಾಗ ಆ ಒಂದು ಆದಂತ ಖುಷಿ, ಆ ಒಂದು ಇದನ್ನ ಹೇಳ್ಬಹುದಾ? ಗೆಸ್ಟ್ ರೋಲ್ ಅಂತ ಹೇಳುವಂಥದ್ದು ಕನ್ಫರ್ಮ್ ಇತ್ತು, ಹಾಗಾಗಿ ಹೋಗುವಂಥದ್ದು ಡಿಸೈಡ್ ಆಗಿದ್ದೆ. ಅಲ್ಲಿ ಹೋದ್ಮೇಲೆ ರಾಜಮಾತೆಯ ಪಾತ್ರ ಅಂತ ಹೇಳುವಾಗ ನನ್ನಷ್ಟು ಖುಷಿಪಟ್ಟ ವ್ಯಕ್ತಿ ಯಾರು ಇರಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ 3 ದಿನಕ್ಕೆ ಅಂತೇಳಿ ನಾನು ಹೋಗಿರುವಂಥವಳು. ಮತ್ತೆ ಶೂಟಿಂಗ್ ಇದ್ದದ್ದು 45 ದಿವಸ. ಆ 45 ದಿವಸ ನಾನು ಅಲ್ಲಿ ಇರ್ತೇನೆ, ಮಾಡ್ತೇನೆ, ನನಗೆ ಗೊತ್ತಿಲ್ಲ. ನನ್ನ ಶೆಡ್ಯೂಲ್ಗಳೇ ಬೇರೆ, ನನ್ನ ಪ್ರಪಂಚವೇ ಬೇರೆ. ಆ ಪ್ರಪಂಚವನ್ನೆಲ್ಲ ಈ ಕಡೆಗೆ ಹೊಂದಿಸ್ಕೊಳ್ತೇನೆ ಅಂತ ಹೇಳೋ ದೊಡ್ಡ ಸವಾಲಾಗಿತ್ತು. ಮಾಡಿದ್ದೇನೆ, ಸಕ್ಸಸ್ ಆಗಿದೆ. ಸೊ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರುವ ಕೈಯಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ತಪ್ಪಿಸಿದ್ರೆ ಬಹಳ ಕಷ್ಟ. ದಿವಸಕ್ಕೆ 100 ಕರೆಗಳನ್ನ ಸ್ವೀಕರಿಸಬೇಕು. ಹೌದು, ಅಷ್ಟು ಬಿಸಿ ಇಡ್ತೀರಿ. ಕಾಂತಾರ ಸೆಟ್ ಅಂತ ಹೇಳಿದ ಕೂಡಲೇ ಮೊಬೈಲ್ ದೂರ ಇಟ್ಟು ಕೆಲಸದ ಮೇಲೆ ಶ್ರದ್ಧೆ ಇಡುವಂತ ಒಂದು ದೊಡ್ಡ ತಂಡ. ಆ ಒಂದು ಹೇಗಿತ್ತು ಮೊಬೈಲ್ ನಿಂದ ದೂರ ಇದ್ದದ್ದು? ಈ ಕಡೆ ಜನರದ್ದು ಸವಾಲುಗಳಿಗೆ ಉತ್ತರ ಕೊಡುವಂತ ಒಂದು ಪ್ರೆಷರ್, ಈ ಕಡೆ ಒಳ್ಳೆ ಅಭಿನಯ ಮಾಡಬೇಕು, ಸಿನಿಮಾದಲ್ಲಿ ಮಿಂಚಬೇಕು ಅನ್ನುವಂತ ಒಂದು ಆಸಕ್ತಿ, ಆ ಒಂದು ಈಗ ಹೆಚ್ಚಿನ ನಮ್ಮ ಇದು ಶೂಟಿಂಗ್ ಆಗಿರುವಂಥದ್ದು ಕುಂದಾಪುರ ಮತ್ತು ಕೊಡಚಾದ್ರಿಯ ಪ್ರದೇಶದಲ್ಲಿ. ಅಲ್ಲಿ ಎಲ್ಲಿ ಕೂಡ ನೆಟ್ವರ್ಕ್ ಇರಲಿಲ್ಲ. ನೆಟ್ವರ್ಕ್ ಇಲ್ಲದ ಕಾರಣ ಈ ಬೆಳಿಗ್ಗೆ ಅಲಂಕಾರ ಮಾಡಿ ಕೂತ್ಕೊಂಡ್ರೆ ಎಷ್ಟೊತ್ತಿಗೆ ಕರೀತಾರಂತ ಅದನ್ನು ನಮಗೆ ಗೆಸ್ಸಿಂಗ್ ಇಲ್ಲ. ಮೊಬೈಲ್ ತೊಗೊಂಡು ಹೋಗ್ಲಿಕ್ಕೆ ಇರಲೇ ಇಲ್ಲ ಇತ್ತು ಸೆಟ್ಟಲ್ಲಿ. ಅದು ನಾನೊಂದು ರಿಕ್ವೆಸ್ಟ್ ಮಾಡಿದೆ, ನನ್ನ ಬಿಸ್ನೆಸ್ ಇದೆ, ನನಗೆ ಸಮಾಜ ಸೇವೆದು ಕೆಲವು ಕಾಲ್ಸ್ಗಳು ಬರ್ತದೆ ಅಂತ. ಹಾಗೆ ನನಗೊಂದು ಪರ್ಮಿಷನ್ ಇತ್ತು, ಫೋಟೋಸ್ ತೆಗಿಬಾರ್ದು ಅಂತ ರೂಲ್ಸ್ಗಳಾಗಿತ್ತು. ತಂಡ ರಿಷಬ್ ಅವರಿಗೆ ನಾವು ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲ, ಡೈರೆಕ್ಷನ್ ಟೀಮ್ನವರು. ನನಗೊಂದು ಅನುಮತಿ ಇತ್ತು, ಹಾಗಾಗಿ ಎಲ್ಲಿ ಫೋಟೋಸ್ಗಳನ್ನು ತೆಗಿಲಿಲ್ಲ. ಈ ರೀತಿಯಾಗಿ ಮೊಬೈಲ್ಗಳನ್ನು ಇಟ್ಕೊಂಡು ಯೂಸ್ ಮಾಡಿದ್ದೇವೆ. ಮತ್ತೆ ಹೇಗಿತ್ತು ಶೂಟಿಂಗ್ ಅನುಭವ ಅಂತ? ಒಟ್ಟು ಎಷ್ಟು ದಿನ? 45 ದಿವಸ ಇತ್ತು. 45 ದಿವಸ ಕೂಡ ಅದು ಹೇಗೆ ಹೇಳಿದ್ರೆ ಒಂದು 7 ದಿವಸ ಅವರು ನಮಗೆ ಹಂಚಿ ಒಂದೊಂದು ತಿಂಗಳಲ್ಲಿ ಕರೀತಾ ಇದ್ರು. ಕಷ್ಟ ಅಂತ ಅನಿಸ್ಲಿಲ್ಲ ನನಗೆ. ಪ್ರಯಾಣ ಮಾಡುವಂಥದ್ದೇ ಕಷ್ಟ ಆಯ್ತು. ಅಂದ್ರೆ ಎಲ್ಲರಿಗೂ ಹಾಲ್ಟಿಂಗ್ ವ್ಯವಸ್ಥೆ ಇತ್ತು. ನಾನು ಮಕ್ಕಳು ತುಂಬಾ ಚಿಕ್ಕದಿದ್ದ ಕಾರಣ ಕಾರ್ಕಳ ಟು ಕುಂದಾಪುರ ಅಪ್ ಅಂಡ್ ಡೌನ್ ಡೈಲಿ ಹೋಗ್ತಾ ಇದ್ದೆ. ನೈಟ್ ಶೂಟ್ ಇದ್ದಾಗ ಮಾತ್ರ ಹೋಗ್ತಿರ್ಲಿಲ್ಲ. ಹಾಗಾಗಿ ಡೈಲಿ 2 ಗಂಟೆಗೆ ಎದ್ದು ಹೋಗುವಂಥದ್ದು ಬೆಳಿಗ್ಗೆ. ಅಲ್ಲಿ 6 ಗಂಟೆಗೆ ಸೆಟ್ಟಲ್ಲಿ ಇರಬೇಕು. ನನ್ನಿಂದ ಅವರಿಗೆ ಸಮಸ್ಯೆ ಆಗಬಾರ್ದು, ಅವ್ರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಮಯವನ್ನೊಂದು ಮಾಡ್ಕೊಂಡು ಹೋಗ್ಲಿಕ್ಕೆ ದೇವರ ಶಕ್ತಿ ಕೊಟ್ಟಿರುವಂಥದ್ದು. ಮೊದಲ ದಿನ ಶೂಟಿಂಗ್ ಸೆಟ್ಟಿಗೆ ಹೋದ ಅನುಭವ ಮತ್ತೆ ಕ್ಯಾಮರಾ ಫೇಸ್ ಮಾಡಿದ ಅನುಭವ. ಸಾಮಾನ್ಯವಾದ ಸೆಟ್ಟಿನಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಒಂದು 50 ಜನ ಇರ್ಬೋದು. ಈ ಸೆಟ್ಟಿನಲ್ಲಿ 1000ಕ್ಕೂ ಅಧಿಕ ಅಂತ ಒಂದು ಜೂನಿಯರ್ ಆರ್ಟಿಸ್ಟ್ಗಳು, ಅಮೋಘವಾದಂತ ಸೆಟ್. ಆ ಅನುಭವ ಹೇಗಿತ್ತು? ಈಗ ರಿಷಬ್ ಅವರನ್ನು ಕೂಡ ನೀವು 1 to 1 ನೋಡಿದ ಮೊದಲ ದಿನದ ಅನುಭವ. ಮೊದಲ ದಿನ ರಿಷಬ್ ಸರ್ ನಮ್ಮ ಎದುರಿಗೆ ಸಿಗ್ತಾರಂತ ಹೇಳುವಂಥ ಒಂದು ಆಲೋಚನೆ ಇಲ್ಲ. ಅಂದರೆ ನಾವು ಜಸ್ಟ್ ಒಂದು ಗೆಸ್ಟ್ ರೋಲಿಗೆ ಹೋಗಿರುವಂಥದ್ದಲ್ಲ ಅಂತ. ನನ್ನನ್ನು ಸೆಲೆಕ್ಟ್ ಮಾಡಿದ್ದೆ ಕ್ಯಾಮರಾದ ಎದುರಿಗೆ ರಿಷಬ್ ಸರ್ ಹೇಳುವಾಗ ತುಂಬ ಪ್ರೌಡ್ ಫೀಲ್ ಇದೆ, ಅವರನ್ನು ಕ್ಯಾಮರಾದ ಎದುರಿಗೆ ನೋಡ್ತೇನೆ ಅಂತ. ಅಲ್ಲಿ ಹೋದಾಗ ಖುಷಿ ಆಯಿತು. ಅದೆಷ್ಟೋ ಜೂನಿಯರ್ ಆರ್ಟಿಸ್ಟ್ಗಳೊಟ್ಟಿಗೆ ನಾವು ಒಳ್ಳೆ ಮಿಂಗಲ್ ಆಗಿದ್ವಿ. ಮತ್ತು ನನ್ನ ಗಂಡನ ಪಾತ್ರ ಮಾಡಿರುವಂತಹ ಮಲಯಾಳದ ಪ್ರಖ್ಯಾತ ಕಲಾವಿದರು, ಹೌದು, ಜಯರಾಮ್ ಸರ್, ತುಂಬಾ ಕ್ಲೋಸ್ಲಿ ಇದ್ರು. ಎಲ್ಲಿ ಕೂಡ ಅವರ ಅಹಂಕಾರವನ್ನು ತೋರಿಸ್ತಿರ್ಲಿಲ್ಲ. ರುಕ್ಮಿಣಿ ವಸಂತಿ ಆಗಿರ್ಬೋದು, ಮಗನ ಪಾತ್ರ ಮಾಡಿ ಎಲ್ಲರೂ ಖುಷಿಯಲ್ಲಿದ್ರು. ಹೌದು. ಇವಾಗ ನಮ್ಮ ಬಟ್ಟೆಗಳನ್ನು ಡಿಸೈನ್ ಮಾಡಿರುವಂಥದ್ದು ಪ್ರಗತಿ ಶೆಟ್ಟಿ ಅವರು ಹಾಗೆ ಒಂದು ಸಿಂಪಲ್ ಲೇಡಿ, ಒಂದು ಗೃಹಿಣಿಯಾಗಿದ್ದುಕೊಂಡು ಎಲ್ಲರನ್ನು ಹೇಗೆ ಮೇಂಟೈನ್ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರಿಂದ ನಾವು ಕಲಿಯುವಂಥದ್ದಿದೆ. ಎಷ್ಟೇ ನಾವು ಬೆಳೆದಿರ್ಬೋದು, ಆದರೆ ಆ ಬೆಳವಣಿಗೆ ನಮಗೆ ಗ್ರೋ ಅಪ್ ಹೊರತು ಅದು ಅಹಂಕಾರಕ್ಕೆ ದಾರಿಯಾಗಬಾರ್ದು ಅಂತ. ನೀವು ಹೇಳಿದ್ರಿ ಬೆಳಿಗ್ಗೆ ಚಿತ್ರೀಕರಣದ ಜಾಗದಲ್ಲಿ ಮೇಕಪ್ ಅಥವಾ ವಸ್ತ್ರಾಲಂಕಾರ ಮಾಡಿ ಕೂತ್ರೆ ಯಾವ ಹೊತ್ತಿಗೆ ಕರೀತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಬಹುಶಃ ಸಿನಿಮಾದಲ್ಲಿಯೂ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಆ ಸಮಯದಲ್ಲಿ ಅರ್ಥವಾಯ್ತು ಅಂತ ಹೇಳಿ. ಸಮಯ ಪ್ರಜ್ಞೆ ಮತ್ತೆ ತಾಳ್ಮೆ ನಾನು ಕಾಂತಾರದಿಂದ ಕಲಿತೆ. ಹೌದು. ಇವನ್ ನೀವು ಟ್ರಾವೆಲ್ ಮಾಡುವಾಗ ಕೂಡ ಈಗ ನೀವು 1 ಗಂಟೆ ಟ್ರಾವೆಲ್ ಇದ್ದಾಗ 1.5 ಗಂಟೆ ಮೊದಲೇ ಹೊರಡಬೇಕು. ಹೊರಡುವ ಮುಂಚೆಯಲ್ಲಿ ಮಕ್ಕಳಿಗೆ ತಯಾರಿಯಾಗಿರ್ಬೇಕು. ತಿಂಡಿ ಎಲ್ಲ ಶಾಲೆ ಕಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದು ನನ್ನ ಮನೆಯವರೇ ನೋಡ್ತಾ ಇದ್ರು. ಅವರಿಗೆ ಬೇಕಾದ ತಿಂಡಿಗಳನ್ನು ಮಾಡ್ತಾ ಇದ್ದೆ. ಮಕ್ಕಳದ್ದು ಗೊತ್ತಿದೆ ಅಲ್ಲ, ಎಲ್ಲ ತಿಂಡಿಗಳನ್ನು ತಿನ್ನುವಂಥದ್ದಿಲ್ಲ, ಆಯ್ಕೆಗಳಿರ್ತಿತ್ತು. ಮೊದಲಿನ ದಿನನೇ ಪಟ್ಟಿ ಬರ್ತಿತ್ತು ಈ ರೀತಿ ಅಂತ. ಹಾಗಾಗಿ ಬೆಳಿಗ್ಗೆನೇ ಎದ್ದದೆಲ್ಲ ತಯಾರಿ ಮಾಡಿ ಹೊರಡಬೇಕಿತ್ತು. ಒಂದು ಕಡೆ ಗೃಹಿಣಿಯೂ ಹೌದು, ಒಂದು ಕಡೆ ಕಾಂತಾರದ ಜವಾಬ್ದಾರಿಯೂ ಹೌದು. ಈಗ ಸಾಕಷ್ಟು ಜನ ಕಲಾವಿದರ
ಸಂದರ್ಶನಗಳನ್ನು ನೋಡಿದಾಗ ಹೇಳ್ತಾ ಇದ್ರು, ನಮಗೆ ಸಿನಿಮಾ ಸೆಟ್ಟಿಗೆ ಹೋಗಿದ್ದೇವೆ ಅಂತ ಹೇಳೋದಕ್ಕಿಂತ ನಮ್ಮ ಒಂದು ಕುಟುಂಬದ ಮನೆಗೋ ಫ್ಯಾಮಿಲಿ ಮನೆ ಅಂತ ಅನುಭವ ನಿಮಗೆ ಆತರ ಆಗಿತ್ತ? ಖಂಡಿತ. ಅಷ್ಟು ದೊಡ್ಡ ಸೆಟ್ ಹೇಳಿದ್ರೆ ಅದು ಇವಾಗ ಮೆರಿಡಿನ್ ಹಾಲ್ ಅಲ್ಲಿ ಹಾಕಿರುವಂತದ್ದು ಅರಮನೆಯ ಒಳಗಿನ ಸೆಟ್. ಹೌದು, ಅದು ಹೇಗಿತ್ತು ಹೇಳಿದ್ರೆ ನಿಜ ಅರಮನೆಗೆಲ್ಲೋ ಹೋಗಿದ್ದೇವೆ ಅಂತ ಅನ್ನುವಾಗಿತ್ತು. ಎಲ್ಲಿಯೂ ಕೂಡ ನಾವೊಂದು ಸೆಟ್ ಅಲ್ಲಿ ಇದ್ದೇವೆ ಅಂತ ಫೀಲ್ಗಳಿಲ್ಲ. ಮತ್ತೆ ಅಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಕೂಡ ಅವರ ಅನುಭವಗಳನ್ನು, ಅವ್ರು ಬಂದಿರುವ ದಾರಿಗಳು, ಅವರಿಗೆಲ್ಲ ಸಿನಿಮಾ ಫೀಲ್ಡ್, ನನಗಿದು ಹೊಸ ಫೀಲ್ಡ್. ಹಾಗಾಗಿ ಅವರ ಮಾತುಗಳನ್ನೆಲ್ಲ ಕೇಳುವಾಗ ನಮಗದು ಪ್ರೇರಣೆ ಆಗ್ತಿತ್ತು. ಜೀವನ ಹೇಳುವಂಥದ್ದು ಇಷ್ಟೇ ಅಲ್ಲ, ತುಂಬ ದೊಡ್ಡದಿದೆ ಅಂತ. ನಾವು ಒಂದೇ ಕ್ಷೇತ್ರದಲ್ಲಿದ್ವಿ, ಇದು ಹೊಸ ಕ್ಷೇತ್ರ. ಅಲ್ಲಿ ಹಲವಾರು ಕನಸುಗಳನ್ನು ಇಟ್ಕೊಂಡು ಬಂದವರಿದ್ದರು. ಆ ಕನಸುಗಳೆಲ್ಲ ಕಾಂತಾರ ನೆರವೇರಿಸಿದೆ ಅಂತ ಅನ್ಕೊಳ್ಳುತ್ತೇನೆ. ಯಾವ ರೀತಿ ಇತ್ತು ಅಂತ ಸೆಟ್ಟಲ್ಲಿ ಆದಂತಹ ಅನುಭವಗಳನ್ನ ಹೇಳಿ. ಏನಾದ್ರೂ ವಿಶೇಷವಾದಂತದ್ದು, ಅವಿಸ್ಮರಣೀಯವಾದಂತದ್ದು, ಮರೀಲಿಕ್ಕೆ ಆಗದೇ ಇರುವಂತ ವಿಚಾರಗಳು ಕಾಂತಾರದಲ್ಲಿ ಯಾವತ್ತಿಗೂ ನೆನಪಲ್ಲಿ ಇಟ್ಕೊಳ್ಳುವಂತ ಘಟನೆಗಳು ಏನಾದ್ರೂ ಆಗಿದೆಯಾ? ಯಾವತ್ತಿಗೂ ಮರೆಯದೆ ಅಂತ ಹೇಳುವ ಘಟನೆ ಯಾವುದೂ ಇಲ್ಲ. ಅವಕಾಶ ಸಿಕ್ಕಿದ್ದೇ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಸೆಟ್ಟಲ್ಲಿ ಒಂದು ಖುಷಿಯ ಅನುಭವ ಇತ್ತು. ಮತ್ತೆ ನನಗೆ ಆ ಥರ ಸಾರ್ವಜನಿಕವಾಗಿ ಕೂತ್ಕೊಂಡು ಊಟ ಮಾಡಿ ಅಥವಾ ಈಗ ಜೂನಿಯರ್ ಆರ್ಟ್ ಅದೆಲ್ಲ ನಮಗೆ ಅನುಭವ ಇಲ್ಲ. ಜೀವನದಲ್ಲಿ ಬೆಳೆದದ್ದೇ ಬೇರೆ ರೀತಿಯಲ್ಲಿ. ಅಲ್ಲಿ ಎಲ್ಲರೊಟ್ಟಿಗೆ ಇರಬೇಕಿತ್ತು. ಅಂದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಕಲಾವಿದರು ಅಲ್ಲಿ ಒಂದೇ ರೀತಿಯಲ್ಲಿ ಇರ್ತಿದ್ರು. ಅದೊಂದು ಹೊಸ ಅನುಭವ. ಮತ್ತು ಬಿಸಿಲಲ್ಲಿ ಹೋಗಿ ಅಭ್ಯಾಸ ಇಲ್ಲ. ನಿಮಗೆ ಸೆಟ್ ಹೇಳಿದ ತಕ್ಷಣ ಖಂಡಿತವಾಗಿ ನೆರಳು ಕೊಟ್ಟೇ ಇರೋದಿಲ್ಲ, ಬಿಸಿಲಲ್ಲೇ ಇರ್ತಿದ್ವಿ. ಹಾಗಾಗಿ ಸ್ಕಿನ್ ಟ್ಯಾನ್ ಆಗ್ತದೆ ಅಂತ ಹೇಳುವಂಥ ತೊಂದರೆ. ಆಮೇಲೆ ಎಲ್ಲರನ್ನು ಫೇಸ್ ಮಾಡಬೇಕು. ಮತ್ತೆ ಅಷ್ಟು ಮಾಡಿ ಆದ್ಮೇಲೆ ಇನ್ನು ಸ್ಕ್ರೀನಲ್ಲಿ ಬರ್ತೇವಾ ಇಲ್ಲ ಅಂತ ಹೇಳುವಂಥದ್ದು ಟೆನ್ಷನ್. ಖಂಡಿತ ಯಾರ ಹತ್ರ ಕೂಡ ಹೇಳಲಿಕ್ಕಿಲ್ಲ ನಾವು ಕಾಂತಾರದಲ್ಲಿ ಆ್ಯಕ್ಟ್ ಮಾಡ್ತೇವೆ ಅಂತ. ಅದು ಬಂದ ಮೇಲೇ ಗೊತ್ತಾಗುವಂಥದ್ದು. ಹಾಗಾಗಿ ಪ್ರೀಮಿಯಂ ಶೋಗೆ ಮೊದಲು ಹೋಗಿ ನೋಡಿದ್ದು ನಾನು ಎಷ್ಟು ಬಂದಿದ್ದೇನೆ ನೋಡುವ ಅಂತ, ಆಮೇಲೆ ಎಲ್ರಿಗೆ ತಿಳಿಸುವ ಅಂತ. ಆ ರೀತಿಯಲ್ಲಿ ಅದೊಂದು ಭಯ ಇರ್ತದೆ ಖಂಡಿತ ಆ್ಯಕ್ಟಿಂಗ್ ಮಾಡಿದಾಗ. ವಿಶೇಷವಾದದ್ದು ಏನಾದರೂ ಕಾಂತಾರದ ಒಂದು ನೆನಪುಗಳನ್ನ, ಮೆಮೊರಿಯನ್ನ ಇದು ಚೆರಿಶ್ ಮಾಡೋದಂತಾದ್ರೆ? ಅಷ್ಟು ದೊಡ್ಡ ಕಲಾವಿದರ ಜೊತೆ ನಾನೊಬ್ಬಳು ಒಂದು ಕಲಾವಿದೆಯಾಗಿ ಗುರುತಿಸ್ಕೊಂಡದ್ದುಂಟಲ್ಲ, ಅದು ನನಗೆ ದೊಡ್ಡ ಅನುಭವ ಮತ್ತೆ ಮರಳಿಕ್ಕಾಗದಂತಹ ಅನುಭವ. ಅವರಿಂದ ಕಲ್ತದ್ದು ಏನಾದರೂ ಇದೆ? ಈಗ ನಮ್ಮ ಇವರಿದ್ದಾರೆ ನೋಡಿ, ಜಯರಾಮ್ ಸರ್, ಮಲಯಾಳಂ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಹೆಸರು. ಅವರು ಮಾಡದಿರುವಂತ ಪಾತ್ರವೇ ಇಲ್ಲ ಅಂತ ಹೇಳ್ಬೋದು. ಇವನ್ ರುಕ್ಮಿಣಿ ವಸಂತ್ ಕೂಡ ಈಗ ಕರೆಂಟ್ಲಿ 5 ವರ್ಷದಿಂದ ತುಂಬಾ ಟ್ರೆಂಡಿಂಗ್ ನಲ್ಲಿರುವಂತ ಕಲಾವಿದರು. ಗುಲ್ಶನ್ ದೇವಯ್ಯ ಆಲ್ರೆಡಿ ಹಿಂದಿಯಲ್ಲಿ ಬೇರೆ ಭಾಷೆಗಳಲ್ಲೆಲ್ಲ ಹೆಸರು ಮಾಡಿದ್ದಾರೆ. ನಮ್ಮ ಮೂಲತಃ ಕನ್ನಡಿಗರಾಗಿದ್ರು ಕೂಡ ಅವರು ಕೂಡ ಇದು ಕನ್ನಡದಲ್ಲಿ ಮೊದಲು. ಆ ಜೊತೆಗಿದ್ದಂತ ಅನುಭವದಲ್ಲಿ ಒಂದಷ್ಟು ಕಲಾವಿದರು ಹೀಗೆ ಮಾಡಬೇಡಿ, ಹಾಗೆ ಮಾಡಿದ್ರೆ ಒಳ್ಳೇದಿತ್ತು, ಒಂದಷ್ಟು ನಿಮಗೆ ಸಣ್ಣ ತಪ್ಪುಗಳನ್ನ ಚೇಂಜಸ್ ಮಾಡುವಂಥದ್ದು, ಬುದ್ಧಿ ಮಾತುಗಳು, ಅಥವಾ ಅವರ ಸಿನಿಮಾ ರಂಗದ ಜರ್ನಿಯನ್ನ ನಿಮ್ಮ ಜೊತೆ ಶೇರ್ ಮಾಡಿದಾಗ ನೀವು ಅಲ್ಲಿ ಏನಾದರೂ ಒಂದು ಕಲ್ತಿರುವಂಥದ್ದು ಆ ಥರ ಏನಾದರೂ ಆಗಿದೆ? ಜಯರಾಮ್ ಸರ್ ಇಂದ ನಾವು ಮುಖ್ಯವಾಗಿ ಕಲಿಬೇಕಾದದ್ದು, ತುಂಬಾ ಸಿಂಪಲ್ ವ್ಯಕ್ತಿ. ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರದೊಂದು ಹವ್ಯಾಸವಾಗಿ ಅವರು ಚಂಡೆ ಮಾಡ್ತಾರೆ, ಕೇರಳದ ಚಂಡೆ. ಆ ಅನುಭವಗಳನ್ನ ನಮ್ಮ ಹತ್ರ ಹಂಚ್ತಾ ಇದ್ರು, ಆ ವಿಡಿಯೋಗಳನ್ನ ನಮಗೆ ತೋರಿಸ್ತಾ ಇದ್ರು. ಅಂದ್ರೆ ಎಷ್ಟೇ ನಾವು ಎತ್ತರಕ್ಕೆ ಬೆಳೆದಾಗ ಸಾಮಾನ್ಯರೊಟ್ಟಿಗೆ ಸಾಮಾನ್ಯವಾಗಿರುದುಂಟಲ್ಲ, ಅದನ್ನ ನಾವು ಅಲ್ಲಿ ಕಲಿಬೇಕು ನಿಜವಾಗಿ. ಮತ್ತೆ ನಮಗೆ ಈ ಆಕ್ಟಿಂಗ್ ಗಳನ್ನೆಲ್ಲ ಹೇಳಿಕೊಡ್ತಿದ್ರು ಡೈರೆಕ್ಷನ್ ಟೀಮ್ನವ್ರೆ. ಹಾಗಾಗಿ ಕಲಾವಿದರಿಗೆ ಎಲ್ಲೂ ಹೇಳಿಕೊಡ್ಲಿಲ್ಲ. ಕ್ಯಾಮರಾವನ್ನು ಫೇಸ್ ಮಾಡೋದು ನಮಗೆ ಭಯ ಇರಲಿಲ್ಲ, ಸ್ಟೇಜ್ ಫಿಯರೆನ್ಸ್ ಇಲ್ಲ. ಯಾಕಂದ್ರೆ ಸ್ಟೇಜ್ಗಳನ್ನೇ ಹತ್ತಿ ಗೊತ್ತಿದೆ ಅಲ್ಲ, ಮೈಕದ್ದಿದ್ರು ಮಾತಾಡಿಯೂ ಗೊತ್ತಿದೆ. ಹಾಗಾಗಿ ಸ್ಟೇಜ್ ಫಿಯರೆನ್ಸ್ ಎಲ್ಲಿಯೂ ಕೂಡ ಆಗಲಿಲ್ಲ. ಡೈರೆಕ್ಷನ್ ಟೀಮ್ನವರು, ಈಗ ಸನಿಲ್ ಅವರು ಇರ್ಬೋದು, ಅವರು ನಮ್ಮ ಕೋ ಡೈರೆಕ್ಟರ್ ಆಗಿ ನಮಗೆ ಟೀಚ್ ಮಾಡಿದ್ದಾರೆ. ಅಭಿನಯಗಳನ್ನು ನಾವು ಭಾವನೆಗಳ ಮೂಲಕ ಹೊರಗೆ ಹಾಕಬೇಕು, ಅಲ್ಲಿ ಆಗುವ ಪ್ರತಿಯೊಂದು ಸೀನನ್ನು ನಾವು ಅನುಭವಿಸಬೇಕು ಅಂತ ಹೇಳಿಕೊಡ್ತಾ ಇದ್ರು. ನಮಗೆ ಅನುಭವಿಸಿ ಗೊತ್ತಿಲ್ಲ. ಇವತ್ತು ಕಣ್ಣೀರು ಬರ್ಬೇಕು ಹೇಳಿದ್ರೆ ಅದು ನಮಗೆ ಫೀಲ್ ಆದ್ರೆ ಮಾತ್ರ ಕಣ್ಣೀರು ಬರುವಂಥದ್ದು. ಅಲ್ಲಿ ನನ್ನ ಮಗ ಸಾಯುವಂಥ ಸ್ಥಿತಿ ಬರ್ತದೆ, ಆವಾಗ ನಾನು ಆಟೋಮೆಟಿಕ್ಲಿ ಅಳ್ಬೇಕಾಗ್ತದೆ. ಅಥವಾ ನನ್ನ ಗಂಡ ಕೋಪಗೊಳ್ತಾರೆ, ಆವಾಗ ನನ್ನ ಗಂಡ ಅಲ್ಲಾದಿದ್ರು ಆ ಭಾವನೆಯನ್ನು ನಾನು ತಗೊಳ್ಬೇಕು. ಇದನ್ನೆಲ್ಲ ಹೇಳಿಕೊಟ್ಟಿದ್ದೀರಾ ಅಂದರೆ ಭಾವನೆಯನ್ನು ಹೊರಗೆ ಹಾಕುದು ಅಲ್ಲಿಂದ ಕಲಿತೆ. ಕಾಂತಾರ ಅಂತ ಹೇಳಿದ ಈ ಮೂರು ಅಕ್ಷರದಲ್ಲಿ ಈ ಹಿಂದಿನ ತನಕ ಅದೊಂದು ಸಿನಿಮಾ ಅಂತ, ಇವತ್ತಿನಿಂದ ಅದಕ್ಕೆ ಏನಾದ್ರೂ ಒಂದು ವ್ಯಾಖ್ಯಾನ ಕೊಡೋದಂತಾದ್ರೆ ನಿಮ್ಮ ಜೀವನದಲ್ಲಿ? ಸರಿ, ತುಳುನಾಡ ದೇವರ ಕಥೆಗಳನ್ನು ಕೇಳಿದ್ದೇವೆ, ಆದ್ರೆ ಇಲ್ಲಿ ಕಂಡಿದ್ದೇವೆ, ಇಷ್ಟೇ ಹೇಳ್ಬೋದು ಕಾಂತಾರ ಹೇಳಿದ್ರೆ. ನಿಮ್ಮ ಜೀವನಕ್ಕೆ ವಿಶೇಷವಾದಂಥದ್ದು ಕಾಂತಾರ ಒಂದು ಎಷ್ಟು ಸ್ಪೆಷಲ್ ಸಿನಿಮಾ ಅಥವಾ ಒಂದು ಮೈಲಿಗಲ್ಲು ಅಂತ ಹೇಳುದು? ಸೋತ ಅಥವಾ ಏನೋ ಒಂದು ಫೈಲ್ಯೂರ್ ಅಲ್ಲಿ ಇದ್ದಂತಹ ರಮಿತನನ್ನು ಒಮ್ಮೆಲೆ ಎತ್ತಿದಂತಹ ಒಂದು ದಂತಕಥೆ ಪ್ರಾರಂಭ ಆಯ್ತು ಹೇಳಿದ್ರೆ ಅದು ಕಾಂತಾರದಿಂದ. ನನ್ನ ಲೈಫ್ ಸ್ಟೈಲ್ ಅಲ್ಲಿ ದಂತಕಥೆ. ಎಸ್, ಖಂಡಿತ. ರಮಿತಾ ಅಲ್ಲಿಗೆ ಹೇಗೆ ತಲುಪಿದ್ಲು, ರಮಿತಾ ಹೇಗೆ ರೀಚ್ ಆದ್ಲು, ಹಲವಾರು ಕ್ವಶನ್ಸ್ ಇವತ್ತು ನನ್ನ ಸ್ನೇಹಿತರಿಗಿರ್ಬೋದು. ದೇವರೇ ಅಲ್ಲಿಗೆ ಹತ್ತಿಸಿದ್ದು, ನೀನು ಇದ್ದದ್ದು ಸಾಕು, ಒಮ್ಮೆ ಎದ್ದು ನಿಲ್ಲು ಅಂತ.
ಸೊ ಪ್ರತಿದಿನವೂ ಹೇಳ್ತಾ ಇದ್ರಿ ಶೂಟಿಂಗ್ ಆದ್ಮೇಲೆ ಮನೆಗೆ ಬರ್ತಾ ಇದ್ರಿ ಟ್ರಾವೆಲ್ ಮಾಡಿಕೊಂಡು ಅಂತ ಹೇಳಿ. ಮನೆಯಲ್ಲಿ ಆ ವಾತಾವರಣ ಹೇಗಿತ್ತು ಅಂತ? ಈಗ ನೆಕ್ಸ್ಟ್ ದಿನಕ್ಕೆ ಹೋಗ್ಬೇಕಾದ್ರೆ ಒಂದು ತಯಾರಿ ಬೇಕು, ಈ ಕಡೆ ಮನೆಯ ಜವಾಬ್ದಾರಿಯು ಕೂಡ ಹೌದು, ಮತ್ತೆ ಪುನಃ ಟ್ರಾವೆಲ್ ಮಾಡಬೇಕಾದ ಚಿಂತೆಯೂ ಹೌದು, ಈ ಕಡೆ ನಿಮ್ಮ ಸಾರ್ವಜನಿಕ ಜೀವನ ಕೂಡ ಸಾಕಷ್ಟು ಜನರ ಜೊತೆ ಮಿಂಗಲ್ ಆಗುವಂಥದ್ದು. ಅದು ಹೇಗಿತ್ತು ಅಂತ ಹೇಳಿ. ಮೊದಲಾಗಿ ನಾನು ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಚಿಕ್ಕ ಮಕ್ಕಳು ನನಗೆ ಕಾಪರೇಟ್ ಮಾಡಿರುವಂಥದ್ದು. ಎಲ್ಲ ವಿಷಯದಲ್ಲೂ 45 ದಿವಸ ನನ್ನ ಜೊತೆ ಕಾಪರೇಟ್ ಮಾಡಿದ್ದಾರೆ. ಅಥವಾ ಮನೆಯವರು ಕೂಡ ಆಗಿರ್ಬೋದು. ಎಲ್ಲೋ ರಾತ್ರಿ ಎದ್ದು ಹೋಗ್ತಾ ಇದ್ದಾಳೆ, ರಾತ್ರಿ ಆಗುವಾಗ ಮನೆಗೆ ಬರ್ತಾಳೆ, ಆ ಟೆನ್ಷನ್ ಇರಲಿಲ್ಲ ಅವರಿಗೆ. ನಂಬಿಕೆಯಿಂದ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲಿ ರಮಿತಾ ಕಣ್ಮರೆ ಆಗಿದ್ದಾಳೆ ಅಂತ, ರಮಿತಾ ಎಲ್ಲಿದ್ದಾಳೆ ಅಂತ ಎಷ್ಟೋ ಕಾರ್ಯಕ್ರಮಗಳಿಗೆ ನಾವು ಅಬ್ಸೆಂಟ್, ಬರ್ತೇವೆ ಹೇಳುದು ಇಲ್ಲ, ಕಾರಣ ಹೇಳುವಾಗೇ ಇಲ್ಲ, ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಹಾಕುವಾಗೂ ಇಲ್ಲ. ಹಾಗಾಗಿ ಹೆಲ್ತಿನ ವಿಷಯ ಹೇಳ್ತಾ ಇದ್ದೆ, ಇವತ್ತು ಸ್ವಲ್ಪ ಹಾಗಿದ್ದೇನೆ, ಸ್ವಲ್ಪ ಹೀಗಿದ್ದೇನೆ ಹೇಳಿ ತಪ್ಪಿಸ್ಕೊಂಡಿದ್ದೇನೆ. ಆಮೇಲೆ ಎಲ್ರಿಗೂ ಗೊತ್ತಾಗಿದ್ದು ಇದಕ್ಕೋಸ್ಕರನೇ ತಪ್ಪಿಸ್ಕೊಂಡಿರುವಂತದ್ದು ಅಂತ. ಈಗ ಕಾಂತಾರ ಅಂತ ಒಂದು ಸಿನಿಮಾದಲ್ಲಿ ದೊಡ್ಡ ಅವಕಾಶ ಬಂದದ್ದು, ಒಂದು ಅದನ್ನ ಹೇಗೆ ವಿಸ್ತರಿಸಿ ಹೇಳ್ಬೋದು ಅಂತ ಹೇಳಿ ನಿಮ್ಮದೊಂದು ವಿಶೇಷವಾಗಿ ಕಲಾವಿದರು ಸಾಕಷ್ಟು ಜನ, ಈಗ ನಾವು ಗೊತ್ತಿದೆ ಹೊಂಬಾಳೆ ಫಿಲ್ಮ್ಸ್ ನ ಸಿನಿಮಾಗಳು ಅಂತ ಹೇಳಿದಾಗ KGF ಆಗಿರ್ಬೋದು ಅಥವಾ ಬೇರೆ ಯಾವ ಸಿನಿಮಾಗಳು, ಒಂದು ಆಡಿಷನ್ ಇಟ್ಟ ಕೂಡಲೇ 5,000 ಜನ 10,000 ಜನ ಆಡಿಷನ್ಗೆ ಬರ್ತಾರೆ. ಪಾಪ ಎಲ್ಲರಲ್ಲೂ ಕನಸಿದೆ ನನಗೊಂದು ಸಲ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ಅಂತ ಹೇಳಿ. ನೀವು ಆಡಿಷನ್ ಕೊಟ್ಟಿಲ್ಲ, ದೇವರ ದಯೆಯಿಂದ ವಿಶೇಷವಾಗಿ ಮುಖ್ಯ ಪಾತ್ರದಲ್ಲಿ ಬಂದಿರುವಂತದ್ದು ವಿಶೇಷ. ಅದರ ಬಗ್ಗೆ ಏನಾದ್ರು ಒಂದು? ಇವಾಗ ದೇವರು ಅಷ್ಟು ಹೇಳ್ತಾನಂತೆ. ಇವಾಗ ನಾವು ಸಮಾಜ ಸೇವೆ ಮಾಡುವಾಗ ಎಷ್ಟೋ ಜನರ ಕಣ್ಣೀರನ್ನು ಒರೆಸಿದ್ದೇವೆ, ಅದು ನಾವು ಫಲಾಪೇಕ್ಷೆ ಇಲ್ಲದೆ ಮಾಡಿರುವಂಥದ್ದು. ಅಥವಾ ಎಷ್ಟೋ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ತಂದಿದ್ದೇವೆ, ಅದು ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದು. ಆದರೆ ಅವರಲ್ಲೊಂದು ಕೃತಜ್ಞತೆ ಫೀಲ್ ಇರ್ತದೆ. ಅವರು ದೇವರಿಗೆ ಕೈ ಮುಗಿಯುವಾಗ ನಮಗೊಂದು ಪ್ರೇ ಮಾಡಿರ್ತಾರೆ ಅಂತ ಅನ್ಕೊಳ್ತೇನೆ. ಆ ಪ್ರೇಗೋಸ್ಕರ ದೇವರೇ ಇವತ್ತು ನಮಗೆ ಕೊಟ್ಟಿರುವಂಥ ಉಡುಗೊರೆ. ಯಾವುದೇ ಆಡಿಷನ್ ಇಲ್ಲದೆ, ಯಾವುದೇ ಪ್ರಯತ್ನ ಇಲ್ಲದೆ ಇಷ್ಟೊಂದು ದೊಡ್ಡ ಅವಕಾಶ ನನ್ನ ಜೀವನಕ್ಕೆ ಸಿಕ್ಕಿದೆ ಹೇಳಿದರೆ ಅದಕ್ಕೆ ನಾನು ಅದೆಲ್ಲವನ್ನು ದೇವರಿಗೆ ಅರ್ಪಿಸ್ತೇನೆ. ನಾವೆಲ್ಲೋ ಮಾಡಿದ ಪುಣ್ಯದ ಕೆಲಸ ನಮಗೆ ಸಿಕ್ಕಿದೆ ಅಂತ. ಎಸ್, ನಿರ್ದೇಶಕರ ಬಗ್ಗೆ ಹೇಳೋದಂತಾದ್ರೆ ಹಿಟ್ಟ ನಿರ್ದೇಶಕರು, ದೊಡ್ಡ ಹೆಸರು, ಅವರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಲಕ್ಷಾಂತರ ಕಲಾವಿದರ ಆಸೆ ಕೂಡ. ನಿಮಗೆ ಮೊದಲ ಕನ್ನಡದ ದೊಡ್ಡ ಸಿನಿಮಾದಲ್ಲಿ ಅವರ ನಿರ್ದೇಶನದಲ್ಲಿ ಅವಕಾಶ ಸಿಕ್ಕಿದೆ. ಅವರ ಬಗ್ಗೆ ಹೇಳೋದಾದ್ರೆ ಸೆಟ್ಟಲ್ಲಿ ಹೇಗೆ ಇರ್ತಾ ಇದ್ರು, ಯಾವ ರೀತಿ ಕಲಾವಿದರನ್ನ ಟ್ರೈನ್ ಮಾಡ್ತಾ ಇದ್ರು, ಅವರಿಗಿದ್ದಂತ ಪ್ರೆಷರ್ ಹೇಗಿತ್ತು? ಅವರೇ ಹೇಳಿದಾಗೆ ಪಂಚವಾರ್ಷಿಕ ಯೋಜನೆ ಕಾಂತಾರ ಹೇಳುವಂಥದ್ದು ಅಷ್ಟು ಈಸಿ ಇರಲಿಲ್ಲ. ಇವಾಗ ನಾನಿರುವಂಥ ಒಂದು ಸೀನ್, ಒಂದು ಊಟ ಮಾಡುವಂಥ ಸೀನ್ ನೋಡಿರ್ಬೋದು, ಅದಕ್ಕೆ ಒಂದು ಇಡೀ ದಿನ ತಗೊಂಡಿದ್ದೇವೆ. ಖಾಲಿ ಒಂದು ಊಟದ ಸೀನಿಗೆ ಅಂದ್ರೆ ಅಷ್ಟು ಪರ್ಫೆಕ್ಷನ್ ಬೇಕು. ರಿಷಬ್ ಸರ್ ಹೇಳಿದ್ರೆ ಪರ್ಫೆಕ್ಷನ್ ಅಂತ ನಾನು ಹೇಳ್ತೇನೆ. ಅಲ್ಲಿ ಒಂದು ಕಲಾವಿದೆ ಇದ್ದಂಥದ್ದಲ್ಲ. ಈಗ ನನ್ನ ಒಂದು ತಪ್ಪಾದ್ರೆ ಅಷ್ಟೂ ಕಲಾವಿದರು ಕಾಯ್ಬೇಕು. ಹಾಗಾಗಿ ಅವರೆಲ್ಲ ಸ್ಕ್ರೀನಲ್ಲಿ ಬರ್ತಾರಾ ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ಜೊತೆ ಒಂದು 45 ದಿನ ಕೆಲಸ ಮಾಡಿದ ಎಷ್ಟೋ ಕಲಾವಿದರು ಇವತ್ತು ಸ್ಕ್ರೀನಲ್ಲಿ ಬರಲೇ ಇಲ್ಲ. ಅವರು ಪಾಪ ಇವತ್ತು ಹೇಳ್ತಾರೆ ನಾವು ಅಷ್ಟು ದಿನ ಎಲ್ಲಿದ್ವಿ ಅಂತಾನೆ ಗೊತ್ತಿಲ್ಲ ಅಂತ. ಅದೆಲ್ಲ ಇರುವಾಗ ನಮ್ದೊಂದು ಗಿಫ್ಟ್ ಅಂತಾನೆ ಅನ್ಕೊಳ್ಬೋದು. ರಿಷಬ್ ಸರ್ನ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ. ಅವರು ತುಳುನಾಡಿಗೆ ಒಂದು ದೊಡ್ಡ ಆಸ್ತಿ. ಅವರ ಕೆಲಸಗಳನ್ನು ಅವರು ನಿಷ್ಠೆಯಿಂದ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ನಮಗೆ ಅವರ ಎಫರ್ಟ್ ಕಾಣ್ತದೆ, ಅವರ ಇಡೀ ಕುಟುಂಬದ ಎಫರ್ಟ್ ಇದೆ. ಈಗ ಆ ಒಂದು ಟೀಮ್ ಜೊತೆ ಕೆಲಸ ಮಾಡಿದ ಅನುಭವ ಹೇಳಿ. ಈಗ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಕ್ಯಾಮರಾಮ್ಯಾನ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಅಲ್ಲಿ ತಂಡದಲ್ಲಿ ಯಾರೆಲ್ಲ ಇದ್ರು, ಆ ಒಂದು ಸೆಟ್ ಹೇಗಿತ್ತು, ಆ ಜಾಗದಲ್ಲಿ ಹೇಗಿತ್ತು ಅಂತ ಹೇಳಿ ಇವತ್ತು ಕಲ್ಪನೆಯೂ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಕಿಂಗ್ ವಿಡಿಯೋಗಳನ್ನ ನೋಡಿದಾಗ ನಾವು ಒಂದ್ಸಲಕ್ಕೆ ದಿಗ್ಭ್ರಮೆ ಆಗ್ತಾ ಇದ್ವಿ. ಅಂದ್ರೆ ಕೆಲವೊಂದು ಸನ್ನಿವೇಶ, ಈಗ ಒಂದು ರಥ ಬರುವಂತ ಸನ್ನಿವೇಶ, ಇದು ಹೇಗಪ್ಪ ಚಿತ್ರೀಕರಣ ಮಾಡಿದ್ದಾರೆ, ಇದು ಮಾಡ್ಲಿಕ್ಕೆ ಸಾಧ್ಯವ? ಕನ್ನಡದಲ್ಲಿ ಸ್ವಲ್ಪ ಕಷ್ಟವೇ. ಒಂದು ಕಡೆ ಬಜೆಟ್ ಬೇಕು, ಒಂದು ಕಡೆ ಟೆಕ್ನಿಕಲಿ 3-4 ಕ್ಯಾಮರಾ ಹಾಕಿರಬಹುದು ಅಂತ ನಮ್ಮದು ಜಸ್ಟ್ ಕಲ್ಪನೆ ಮಾತ್ರ. ನೀವು ಅಲ್ಲಿ ಖುದ್ದು ಇದ್ದು ನೋಡಿದವರು, ಹೇಗಿತ್ತು ಅನುಭವ? ಒಂದೊಂದು ಸೀನನ್ನು ಝೂಮ್ ಮಾಡಿ ತೆಗಿತಾ ಇದ್ರು. ಕ್ಯಾಮರಾಗಳು ನಿಮಗೆ 2-3 ಇಟ್ಟರು ಕೂಡ ಪರ್ಫೆಕ್ಷನ್ಗೋಸ್ಕರ ಝೂಮ್ ಮಾಡಿ ತೆಗಿತಾ ಇದ್ರು. ಕ್ಯಾಮರಾಮ್ಯಾನ್ ನ ಬಗ್ಗೆ ಮಾತಾಡಬೇಕಾಗೇ ಇಲ್ಲ. ಪರ್ಫೆಕ್ಷನ್ ಅಲ್ಲಿ ಅವರು ರಿಷಬ್ ಅವರನ್ನು ಮೀರಿಸುವಂತದ್ದು. ಮತ್ತೆ ರಥ ಬೀದಿಯ ಸೀನ್ಗಳನ್ನು ನೀವು ನೋಡಿರ್ಬೋದು, ಅಷ್ಟು ಕ್ಲಾಪ್ಚರ್ ಆಗಿದೆ ಹೇಳಿದ್ರೆ ಒಂದು 20 ಎಕರೆ ಜಾಗದಲ್ಲಿ ಆ ಸೀನನ್ನೇ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆ ಅರಮನೆಯ ಹೊರಗಿನ ಭಾಗ ಮತ್ತು ರಥ ಬೀದಿಗಳನ್ನು ಅಷ್ಟು ಸುಂದರವಾಗಿ ಅಲ್ಲಿ ಸೆಟ್ ಮಾಡಿದ್ರು. ನಿಮಗೆ ಅದನ್ನು ನೋಡುವಾಗ ರಥ ಬೀದಿಯೇ ಅಂತೇಳಿ ಅನಿಸ್ಬೇಕು. ಇವಾಗ ಹೊರಗಿನ ರಥ ಬೀದಿ ಹೇಗಿರ್ತದೆ ಅದೇ ರೀತಿಯಲ್ಲಿತ್ತು. ದೇವಸ್ಥಾನಗಳು ಕೂಡ ರಂಗೋಲಿಗಳು, ಹೌದು. ಇವಾಗ ದೇವಸ್ಥಾನದ ಎದುರು ಕೂಡ ದೇವಸ್ಥಾನ ಒಂದು ನಿರ್ಮಿತವಾದ್ರೆ ಹೇಗಿರ್ತದೆ ಅದೇ ರೀತಿ. ಆ ಶಿವನನ್ನು ನೋಡುವಾಗ ಎಲ್ಲಿ ಕೂಡ ನಮಗೆ ಅದು ಫೈಬರ್ ಶಿವ ಅಂತೇಳಿ ಅನಿಸ್ಲೇ ಇಲ್ಲ, ಭಾವನೆಗಳೇ ಬರ್ತಾ ಇತ್ತು. ಹಾಗಾಗಿ ಇಡೀ ಟೆಕ್ನಿಷಿಯನ್ ಟೀಮ್ ಇದೆ ಅಲ್ಲ, ಅದು ಕಾಣದ ಕೈಗಳು. ಇವತ್ತು ನಾವಿಷ್ಟು ಸುಂದರವಾಗಿ ಅವರೇ ನಿಜ, ಖಂಡಿತ. ಇವತ್ತು ಅವ್ರು ಎಲ್ಲಿಯೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅವರ ಕೆಲಸಗಳು ಕಾಣ್ತಾ ಇದೆ. ಹಾಗಾಗಿ ಅದೊಂದು ದೊಡ್ಡ ಆಸ್ತಿ ಹೊಂಬಾಳೆ ಫಿಲ್ಮ್ಸಿಗೆ ಅಂತ. ಈಗ ನೀವು ಈ ಸಿನಿಮಾದಲ್ಲಿ ಇದ್ದೀರಿ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಗೊತ್ತಾದದ್ದು ಯಾವಾಗ? ಪ್ರೀಮಿಯಂ ಶೋನ ಮೊದಲಿನ ದಿನ. ಅಲ್ಲಿ ತನಕ ಒಂದು ಚೂರು ಕ್ಲೂ ಬಿಟ್ಟು ಇಲ್ಲ, ನನ್ನ ಸ್ನೇಹಿತರಿಗೆ ಹೇಳಿದ್ದೆ, ಮನೆಯವರಿಗೆ ಹೇಳಿದ್ದೆ.
ಕ್ಲೋಸ್ನೆಸ್ನವ್ರಿಗೆ ಗೊತ್ತಿತ್ತು. ಆದರೆ ಎಷ್ಟು ಪಾತ್ರದಲ್ಲಿ ಬರ್ತೇನೆ ನನಗೂ ಇಲ್ಲ ಅಲ್ಲ, ಮೊದಲೇ ಹೇಳುದು ನನಗೆ ಡೈಲಾಗ್ ಇಲ್ಲ, ಒಂದು 2-3 ಸೀನಲ್ಲಿ ಬಂದು ಹೋಗ್ತೇನೆ. ಒಂದು ನೀವು 40 ದಿನವೂ ಆಕ್ಟ್ ಮಾಡಿದ್ದೀರಿ. ಹೌದು 45 ದಿವಸ ಕೂಡ ನಮ್ಮನ್ನು ಬಳಸ್ಕೊಂಡಿದ್ದಾರೆ. ಅಂದ್ರೆ ಅದು ನಾನು ಹೇಳಿದೆ ನಿಮಗೆ, ಒಂದು ಸೀನ್ ಆಗಿರ್ಬೋದು, ಅದಕ್ಕೆ ಅಷ್ಟು ದಿನ ತಗೊಳ್ತಾ ಇದ್ರು ಪ್ರಿಪರೇಷನ್. ಹೌದು. ಅಂದ್ರೆ ಒಂದು ಸೀನ್ ಹೇಳಿದ ತಕ್ಷಣ ಅಲ್ಲಿ ನನ್ನದು ಮಾತ್ರ ಅಲ್ಲ, ನಾನು ಒಟ್ಟಿಗಿರುವವರನ್ನು ಕ್ಲೋಸ್ ಅಪ್ ಮಾಡಬೇಕು, ಕ್ಯಾಮರಾಗಳನ್ನು ಅಚ್ಚಿಗೂ ಕೊಂಡೋಗ್ಬೇಕು, ಆಗ ನಾವು ಕೋಪರೇಟ್ ಮಾಡಬೇಕಾಗ್ತದೆ. ಈಗ ನಮ್ಮದು ಸ್ವಲ್ಪ ತಪ್ಪಿದ್ರು ವೇಟಿಂಗ್, ಅವರದ್ದು ಸ್ವಲ್ಪ ತಪ್ಪಿದ್ರು ವೇಟಿಂಗ್, ಹಾಗಾಗಿ ಕಷ್ಟಗಳು ತುಂಬಾ ಇತ್ತು ಅದರಲ್ಲಿ. ನಾವು ಫಿಲ್ಮ್ ನೋಡಿದಷ್ಟು ಈಸಿ ಇಲ್ಲ. ಮತ್ತೆ ಒಮ್ಮೆ ನೋಡಿದ ತಕ್ಷಣ ಅದು ಇಷ್ಟೇನಾ ಅಂತೇಳಿ ನಿಮಗೆ ಅನಿಸ್ಬೋದು. ಇವತ್ತು ನಮ್ಮ ಪಾತ್ರ ಡೈಲಾಗುಗಳಿಲ್ಲ, 2-3 ಡೈಲಾಗ್ಗಳಿದೆ, ಮತ್ತೆ ನಿಮಗೆ ಇಡೀ ಮೂಮೆಂಟ್ ಅಲ್ಲಿ ಇರುವಂತದ್ದು. ರಮಿತ್ ಇಷ್ಟು ದಿವಸಕ್ಕೆ 40 ದಿವಸ ಹೋಗಿದಾಳ ಅಥವಾ ಇಷ್ಟೇ ಸಣ್ಣ ಪಾತ್ರವಂತ ನಿಮಗೆ ಅನಿಸಿರ್ಬೋದು. ಅದರ ಶ್ರಮ ನಮಗೆ ಗೊತ್ತಿರುವಂತದ್ದು, ಅದರ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿರುವಂತದ್ದು. ಈಗ ನೀವೊಂದು ಅಭಿನಯ ಮಾಡಿರ್ತೀರಿ, ನೀವು ಹೇಳಿದ್ರಿ 40ಕ್ಕೂ ಹೆಚ್ಚು ದಿನ ಅಭಿನಯ ಮಾಡಿದ್ದೇನೆ, ಬಟ್ ಯಾರಲ್ಲೂ ಹೇಳಲಿಕ್ಕಿಲ್ಲ ಅನ್ನುವಂತ ರಿಸ್ಟ್ರಿಕ್ಷನ್ಸ್ ಇದ್ದಾಗ ಕೂಡ ಮನುಷ್ಯ ಅಂತ ಹೇಳಿದ ಕೂಡಲೇ ಒಂದು ನನ್ನ ಆಪ್ತ ವಲಯದಲ್ಲಿ ಮನೆಯವರ ಹತ್ರ ಮನಸ್ಸು ಬಿಚ್ಚಿ ಹೇಳಬೇಕು, ನನ್ನ ಇವತ್ತಿನ ಚಿತ್ರೀಕರಣ ಹೀಗಿತ್ತು, ಅಥವಾ ಯಾನೆಲ್ಲಂಜಿ ಬರ್ಪೆ ಮಾರೆ, ಅಥವಾ ನನ್ನದು ಈ ತರದ್ದು ವಿಜೃಂಭಿಸುವಂತ ರೋಲು ಅಂತ ಹೇಳಿ, ಅದನ್ನು ಹೇಗೆ ಇಟ್ಟಿದ್ರಿ ಅಂತ ಹೇಳಿ. ಅಂದ್ರೆ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ನಾನು ಹೇಳಿದ್ದೆ, ಅವರ ಹತ್ರ ಕೂಡ ಹೇಳಿದ್ದೆ, ಎಲ್ಲಿಯೂ ಹೇಳಲಿಕ್ಕಿಲ್ಲ ಅಂತ. ಮತ್ತೆ ಎಲ್ಲವನ್ನು ನನ್ನ ಮಕ್ಕಳೊಟ್ಟಿಗೆ ಮತ್ತೆ ನನ್ನ ತಾಯಿಯೊಟ್ಟಿಗೆ ಹಂಚ್ಕೊಳ್ತಾ ಇದ್ದೆ. ಇವತ್ತು ಹೀಗೆ ಆಯ್ತು. ಹಾಗೆ ನಾನು ಹೆಚ್ಚಿನ ವಿಷಯಗಳನ್ನು ಹೊರಗೆ ಹೇಳುವಂತವಳಲ್ಲ, ಫ್ಯಾಮಿಲಿಯಲ್ಲಿ ಮಾತ್ರ. ಹಾಗಾಗಿ ನನಗದು ತಡ್ಕೊಳ್ಳುವ ಇದಾಯ್ತಾ ಏನ. ಮತ್ತೆ ಸೋಷಿಯಲ್ ಮೀಡಿಯಾದಿಂದ ಕಂಟ್ರೋಲ್ ಮಾಡಿ ದೊಡ್ಡ ವಿಷಯ, ಇಲ್ಲದ್ರೆ ಎಲ್ಲ ಕಡೆ ಹೋದ್ರೆ ಸೆಲ್ಫಿಗಳನ್ನು ತೆಗೆಯುವಂಥದ್ದು ಇದೆ. ಅಲ್ಲಿ ಅಷ್ಟು ದೊಡ್ಡ ಒಂದು ವಿಚಾರಗಳು ನಮ್ಮ ಕಣ್ಣೆದುರು ನಡೆದ್ರು ಕೂಡ ಎಲ್ಲಿ ಸೆಲ್ಫಿ ತೆಗಿಲಿಕ್ಕೆ ಅವಕಾಶಗಳಿಲ್ಲ, ರಿಸ್ಟ್ರಿಕ್ಷನ್ಸ್ಗಳಿತ್ತು. ಆ ಒದ್ದಾಟದಲ್ಲಿ ಕಂಪ್ಲೀಟ್ ಆಯ್ತು. ಇದು ನಿಮ್ಮ ಸಿನಿಮಾದಲ್ಲಿ ಮೊದಲ. ಸೊ ಒಂದು ಸ್ಕ್ರೀನ್ ನಲ್ಲಿ ನಿಮ್ಮ ಮುಖ ಬೆಳ್ಳಿ ಪರದೆಯಲ್ಲಿ ಬಂದಾಗ ನಿಮ್ಮ ಒಳಗಿನ ಭಾವನೆ, ಒಂದು ಕಲಾವಿದನ ಒಂದು ಏನು ಹೇಳ್ತಾರೆ, ಆ ಖುಷಿ ಹೊರ ಬರುವುದು, ಇಷ್ಟು ದಿನದ ಶ್ರಮ, ಹೌದು, ಹೇಗಿತ್ತದು ಅಂತ ಹೇಳಿ. ಒಮ್ಮೆ ಸ್ಕ್ರೀನ್ ಅಲ್ಲಿ ನೋಡೋ ಖುಷಿ ಆಯ್ತು. ಮತ್ತೆ ಈಗ ನಾವು ಮಾಡಿರುವ ಸೀನ್ಗಳು ಎಲ್ಲೆಲ್ಲಿ ಬರ್ತದೆ ಅಂತ ನಮಗೆ ಐಡಿಯಾ ಇರಲಿಲ್ಲ, ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡಿರುವಂಥದ್ದು. ಅದನ್ನೆಲ್ಲ ಕಂಡಾಗ ಒಂದು ಕಥೆಯನ್ನು ತುಂಬಾ ಚಂದ ಕೊಂಡೋಗಿದ್ದಾರೆ. ನಮಿಗೂ ಮತ್ತೆ ಕಾಡಿನ ಸೀನ್, ಬೆರ್ಮೆ ಅವರ ಸೀನಿಗೆ ಕನೆಕ್ಷನ್ನೇ ಇಲ್ಲ, ಅದನ್ನೆಲ್ಲ ಅಲ್ಲಿ ತರ್ತಾರೆ ಅಂತ ನಮಗೆ ಐಡಿಯಾವೇ ಇಲ್ಲ. ಅದನ್ನೆಲ್ಲವನ್ನು ತೆರೆ ಮೇಲೆ ನೋಡುವಾಗ ಹೀಗೂ ಕಥೆಯನ್ನು ಕೊಂಡೋದ್ರಲ್ಲ, ನಮಗೆ ಇಷ್ಟೊಂದು ಅವಕಾಶ ಸಿಕ್ಕಿತಲ್ಲ ಅಂತ ಹೇಳಿ ಆಯ್ತು. ಸೊ ಫಸ್ಟ್ ಶೋ ಎಲ್ಲಿ ನೋಡಿದ್ರಿ, ಯಾವಾಗ ನೋಡಿದ್ರಿ, ಅಲ್ಲಿಂದ ಹೊರ ಬಂದಾಗ ನಿಮ್ಮ ಸುತ್ತಮುತ್ತಲು ಜನರಿಂದ ಬಂದಂತ ಇದು ಏನು ಅಂತ ಹೇಳಿ, ಜನರು ಏನು ಹೇಳಿ? ನಾನು ಹೋಗುವಾಗನೇ ಮಾಸ್ಕ್ ಹಾಕಿಕೊಂಡೇ ಹೋದದ್ದು. ಮಂಗಳೂರಲ್ಲಿ ನೋಡಿರುವಂತದ್ದು ಪ್ರೀಮಿಯಂ ಶೋ 1ನೇ ತಾರೀಕಿಗೆ ಭಾರತ್ ಮಾಲ್ ಅಲ್ಲಿ ಕಲಾವಿದರಿಗೆ ಒಂದು ಶೋ ಇತ್ತಲ್ಲ, ಬೆಂಗಳೂರು ಮತ್ತೆ ಮಂಗಳೂರು. ಹೌದು, ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೇಕಿತ್ತು, ಸ್ಕೂಲ್ ಟೈಮ್ಸ್ ಇತ್ತು. ಹಾಗಾಗಿ ನಾನು ಮಂಗಳೂರಲ್ಲಿ ನೋಡಿರುವಂತದ್ದು. ನಾನು ನನ್ನ ಫ್ರೆಂಡ್ ಸರ್ಕಲ್ ನೋಡಿದ್ದು, ಇಷ್ಟೇ ಜನರಿಗೆ ಗೊತ್ತಿರುವಂತದ್ದು. ಅದ್ರಲ್ಲಿ ನಾನು ಚಲನಚಿತ್ರ ಮಾಡಿದ್ದೇನೆ ಅಂತ. ಹೀಗೆ ನೋಡುವ ರಮಿತನಿಗೂ ಅದರಲ್ಲಿ ನೋಡುವ ರಮಿತನಿಗೂ ವ್ಯತ್ಯಾಸ ಇದೆ. ಅದರಲ್ಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ಒಂದು ದೊಡ್ಡ ಕುಂಕುಮ ಇಟ್ಟು ರಾಜ ಗಾಂಭೀರ್ಯದಲ್ಲಿದ್ವಿ, ಇಲ್ಲಿ ತುಂಬಾ ಜೋಶಾಗಿರ್ತೇವೆ. ನಿಮ್ಮ ಭಾಷಾ ಇದರಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಅಂತ ನನ್ನ ಪ್ರಕಾರ. ಮಂಗಳೂರು ಕನ್ನಡದಿಂದ ಒಂದು 100 ವರ್ಷ ಹಿಂದೆ ಮಾತಾಡ್ತಿದ್ದ ಕನ್ನಡವನ್ನು ಬಳಸಲಾಗಿದೆ. ಅದರಲ್ಲಿ ಏನಾದ್ರು ಚೇಂಜಸ್ ಇತ್ತ ನಿಮಗಿದ್ದ ಡೈಲಾಗ್ಸ್ಗಳಲ್ಲಿ? ಇಲ್ಲ, ಕ್ಯಾಶುವಲ್ ಆಗಿ ನೀವು ಮಾತಾಡಿ ಅಂತಾನೆ ಹೇಳ್ತಿದ್ರು. ನಾವು ಮಾತಾಡೋದಕ್ಕಿಂತ ಸ್ವಲ್ಪ ರಾಜ ಗಾಂಭೀರ್ಯವನ್ನು ಬಳಸಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಒಂದು ಆ ಗಾಂಭೀರ್ಯತೆ ಬೇಕು, ನೀವೊಂದು ರಾಜ ಮಾತೆಯಾಗಿ ಮಗನಿಗೆ ಹೇಳುವಂಥದ್ದು, ಆ ಭಾವನೆಯನ್ನು ತಕೊಳ್ಳಿ ಹೇಳ್ತಾ ಇದ್ರು. ಹಾಗಾಗಿ ಆ ಭಾವನೆಗಳನ್ನು ತಕೊಂಡು ಆ ಮಾತುಗಳನ್ನು ಹೇಳಿದ್ದೇವೆ. ಈಗ ನೀವು ಸಿನಿಮಾ ಈಗ ಬಿಡುಗಡೆ ಆದ ಮೇಲೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ನಿಮ್ಮ ಹೆಸರನ್ನು ಸರ್ಚ್ ಮಾಡಿದಾಗ ಒಂದಷ್ಟು ಟ್ರೋಲ್ಗಳು, ಮೀಮ್ಸ್ಗಳು, ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ಗಳೆಲ್ಲ ಬರ್ತಾ ಇದೆ, ರಾಜಮಾತೆಯಾಗಿ ಇಂಥವ್ರು ಅಭಿನಯ ಮಾಡಿದ್ದಾರೆ ಅಂತ ಹೇಳಿ. ಹೊರಗಿನ ಪ್ರಪಂಚದಲ್ಲಿ ಬರ್ತಾ ಇರುವಂತ ರಿಯಾಕ್ಷನ್ಸ್ ಯಾವ ತರ ಇದೆ? ನೀವು ಕಾಂತಾರದಲ್ಲಿ ಇದ್ದೀರಿ, ಸಿನಿಮಾ ತೆರೆ ಮೇಲೆ ಬಂದಿದೆ, ಸಿನಿಮಾ ಹಿಟ್ ಆಗಿದೆ ಅಂತ ಗೊತ್ತಾದ ಮೇಲೆ ನನ್ನ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶಾಕ್ ಆಗಿದೆ. ರಮಿತ್, ಇದಕ್ಕೆಲ್ಲ ನಿನಗೆ ಸಮಯ ಸಿಕ್ಕಿತ್ತು, ನೀನ್ ಎಷ್ಟೊತ್ತಿಗೆ ಹೋದಿ ಅಂತ. ಹಾಗಾಗಿ ಅವರಿಗೆಲ್ಲ ಆನ್ಸರ್ ಕೊಡುದೇ ಆಗ್ತಾ ಉಂಟು. ಇವಾಗ ಕೂಡ ಕಾಲ್ ಬರ್ತಾ ಇದೆ, ಮತ್ತೆ ನೋಡಿದವರೆಲ್ಲ ಅದರ ಫೋಟೋ ತೆಗೆದು ಕಳಿಸ್ತಾ ಇದ್ದಾರೆ, ನಾವು ನೋಡಿದ್ವಿ, ಹೀಗೆ ಆಯ್ತು ಅಂತ. ಎಲ್ರಿಗೂ ಶಾಕಿಂಗ್, ಇದು ಹೇಗೆ ಹೊಸ ಒಂದು ವೇದಿಕೆ ಆಯ್ತು ಅಂತ, ಕ್ರಿಯೇಟ್ ಆಯ್ತು ಅಂತ. ಈಗ ನೀವು ಯಕ್ಷಗಾನದ ಹಿನ್ನೆಲೆ ಇರುವಂತ ಕಲಾವಿದೆ, ಸೊ ಸಿನಿಮಾ ರಂಗಕ್ಕೆ ಬಂದಾಯ್ತು, ತೆರೆಯ ಮೇಲೆ ರಾರಾಜಿಸಿ ಆಯ್ತು, ಸಿನಿಮಾ ತುಂಬ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ, 300-400 ಕೋಟಿ ಕಲೆಕ್ಷನ್ ಕೂಡ ಆಗಿದೆ. ಮುಂದಿನ ಪಯಣ ಹೇಗಿರ್ಬೋದು? ಅಭಿನಯಕ್ಕೆ ಏನಾದರೂ ಅವಕಾಶಗಳು ಬಂದಿದ್ಯೋ ಅಥವಾ ಏನಾದರೂ ಕರೆಗಳು, ಮೆಸೇಜ್ಗಳು ಬಂದಿದ್ಯಾ ಕೇಳುವಂಥದ್ದು? ಈಗಾಗಲೇ ಒಂದು 3 ಸಿನಿಮಾಕ್ಕೆ ಆಫರ್ ಬಂದಿದೆ. ಬಿಡುಗಡೆ ಆದ ಮೇಲೆ ಅಲ್ಲ, ಮುಂಚೆನೆ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ 2 ಬಂದಿದೆ, ಸಿನಿಮಾ ಆದ್ಮೇಲೆ 1 ಬಂದಿದೆ. ಹಾಗಾಗಿ ಅದು ಎಲ್ಲಿ ಕೂಡ
ತೊಡಕು ಮಾಡ್ಕೊಳ್ಳೋದಿಲ್ಲ ಅಂದರೆ ಸಮಾಜ ಸೇವೆಗೆ. ಅಂದರೆ ನನ್ನ ಒಂದು ಗುರಿ ಒಂದು ಇರೋದು ಬೇರೆ ಉದ್ದೇಶದಲ್ಲಿ. ಇವತ್ತು ಸಿನಿಮಾ ರಂಗದಲ್ಲಿ ದೊಡ್ಡ ಆರ್ಟಿಸ್ಟ್ ಆಗಬೇಕಂತ ಹೇಳಿ ಆಸೆ ಹೊತ್ತವಳಲ್ಲ, ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೇನೆ, ಅಥವಾ ಹವ್ಯಾಸವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೇನೆ. ಮತ್ತೆ ಜನರಿಗೆ ಬೇಗ ಟಚ್ ಆಗುವಂಥದ್ದು ಸಿನಿಮಾ, ಸೋಷಿಯಲ್ ಮೀಡಿಯಾ. ಹೌದು, ಹಾಗಾಗಿ ನಾನಿರುವ ಕ್ಷೇತ್ರಕ್ಕೆ ಇದು ಸಹಾಯ ಆಗ್ತದೆ. ಹಾಗಾಗಿ ಅದನ್ನು ಬಳಸ್ಕೊಳ್ತೇನೆ ಮತ್ತು ಸಾಮಾಜಿಕವಾಗಿ ಇರ್ತೇನೆ. ಹೆಚ್ಚಾಗಿ ಧಾರ್ಮಿಕ ವಿಷಯದ ಬಗ್ಗೆ ನಾನು ಮಾತಾಡುವಂಥದ್ದು. ಅದಕ್ಕೂ ಎಲ್ಲೂ ಕುತ್ತು ಬರದ ಹಾಗೆ ನಾನು ತಗೊಳ್ಳುವಂಥ ಪಾತ್ರಗಳನ್ನು ಕೂಡ ಅಷ್ಟೇ ಪ್ರೌಢಿಮೆಯಿಂದ ತಗೊಳ್ತೇನೆ ಅಂತ. ಸೊ ಈಗ ಸಿನಿಮಾ ಬಿಟ್ಟು ಮೇಡಮ್ ನಿಮ್ಮ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸಮಾಜಮುಖಿ ಕಾರ್ಯಗಳಂತ ಹೇಳಿದ್ರೆ ನೀವು ಯಾವ್ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಯಾವ ಕ್ಷೇತ್ರದಲ್ಲಿ ಸರ್ ಇದ್ದೀರಿ ಅಂತ ಹೇಳಿ ಸ್ವಲ್ಪ ವಿವರಣೆ ಜನರಿಗೆ. ನಾನು ಹೆಚ್ಚಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಂಥದ್ದು, ಹಿಂದೂ ಪರವಾದ ಧ್ವನಿ ಎತ್ತುವವಳು. ಹಿಂದೂ ಸಂಘಟನೆಯವರಿಗೆ ಹೆಚ್ಚಿನವರಿಗೆ ನನ್ನ ಪರಿಚಯ ಇದೆ, ರಮಿತಾ ಶೈಲೇಂದ್ರ ಕಾರ್ಕಳ ಹೇಳಿದರೆ. ಅದೆಷ್ಟು ಹಿಂದೂಗಳಿಗೆ ಅನ್ಯಾಯ ಆದಾಗ, ಅಥವಾ ನಮ್ಮ ಗೋವುಗಳಿಗೆ ಅನ್ಯಾಯ ಆದಾಗ, ನಮ್ಮ ಹಿಂದೂ ಮಹಿಳೆಯರಿಗೆ ಅನ್ಯಾಯ ಆದಾಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ನಾವು ಧ್ವನಿ ಎತ್ತಿದ್ದೇವೆ. ಅದಕ್ಕೋಸ್ಕರ ಎಷ್ಟೋ ಸಲ ಕೇಸ್ಗಳನ್ನು ಹಾಕಿದ್ದೇವೆ. ಹಾಗಾಗಿ ಒಂದು ಜವಾಬ್ದಾರಿ ಇದೆ, ಸಮಾಜದ ಜವಾಬ್ದಾರಿ ಇದೆ, ಅದರ ಚಿಂತನೆಯನ್ನು ಮಾಡುವಂಥವರು. ಹಾಗಾಗಿ ಇವತ್ತು ಎದುರು ನಿಲ್ಲಬೇಕು ಹೇಳಿದರೆ ಕೂಡ ನಾನು ಎಲ್ಲ ಪಾತ್ರಗಳನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ಜವಾಬ್ದಾರಿಯನ್ನು ಹಿಡ್ಕೊಂಡು ಇವತ್ತು ಸಮಾಜದ ಮುಂದೆ ನಿಲ್ತೇನೆ. ನಾಳೆ ನನಗೆ ಆ ಸಮಾಜ ಹೇಳಬಾರ್ದು ನೀನು ಹೀಗೆಯಾ, ನೀನು ಈ ಥರನಾ ಅಂತ. ಅದಕ್ಕೋಸ್ಕರ ಇವತ್ತು ನಿಮ್ಮ ಎದುರಿಗಿದ್ದೇನೆ, ನಿಮ್ಮ ಸಹಕಾರ ಇರ್ತದೆ ಅಂತ ಅನ್ಕೊಂಡಿದ್ದೇನೆ, ಸಮಾಜ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ. ಎಸ್, ನಮ್ಮ ಸಂದರ್ಶನದ ಕೊನೆಗೆ ಒಂದು ಮಾತು ಹೇಳುದಂತಾದ್ರೆ ಮೇಡಮ್, ಈಗ ನೀವು ಸಿನಿಮಾ ರಂಗಕ್ಕೆ ಬಂದಾಗ ಒಂದಷ್ಟು ಜನರಿಗೂ ಆಲೋಚನೆ ಇರ್ಬೋದು, ಇವಳ ಕೈಯಲ್ಲಿ ಅಭಿನಯ ಮಾಡ್ಲಿಕ್ಕೆ ಆಗ್ತದ, ಇವಳಿಗೆ ಗೆಲುವು ಸಿಗ್ತದ ಇಲ್ವಾ, ಅಥವಾ ಇದೆಲ್ಲ ಬೇಕಿತ್ತ ಬೇಡವಾ, ಸಿನಿಮಾ ರಂಗದಲ್ಲೆಲ್ಲ ನಮ್ಗೆ ಅಲ್ಲ ಅಂತ ಹೇಳುವಂತವ್ರ ಮಾತು ಕೂಡ ಇದೆ. ಹಾಗಾಗಿ ಸಿನಿಮಾ ಬಂದಾಗಿದೆ, ಹಿಟ್ ಆಗಿದೆ, ಜನರು ಎಕ್ಸೆಪ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೀತಿ ಕೊಟ್ಟಂತ ನಿಮ್ಮ ಆತ್ಮೀಯ ವಲಯಕ್ಕೆ, ಸಿನಿಮಾ ನೋಡಿದಂಥ ವೀಕ್ಷಕರಿಗೆ ಇವಳ ಕೈಯಲ್ಲಿ ಆಗ್ತದ ಅಂತ ಹೇಳಿ ಕೊಂಕು ಮಾತನಾಡಿದವರು, ಕ್ವಶನ್ ಮಾರ್ಕ್ ಹಾಕಿದವರಿಗೆ ನಿಮ್ಮ ಪ್ರೀತಿಯ ಮಾತುಗಳು ಏನು ಹೇಳ್ತೀರಿ? ಕೊಂಕು ಮಾಡುವವರು ಮಾಡ್ತಾ ಇರ್ತಾರೆ, ಅದು ನನಗೆ ಎಲ್ಲಿಯೂ ಕೂಡ ಕೊಂಕಲ್ಲ, ಅದು ನನಗೆ ಆಶೀರ್ವಾದ. ಯಾಕೆ ಹೇಳಿದರೆ ನೀವು ಹೇಳುವ ಕೊಂಕುಗಳೆಲ್ಲ ನಾನು ಅದನ್ನು ಪ್ಲಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ, ಅದಕ್ಕಿಷ್ಟು ಎತ್ತರಕ್ಕೆ ಬಂದಿದ್ದೇನೆ. ಮತ್ತು ಇಷ್ಟು ನನ್ನನ್ನು ಬೆಳೆಸಿದ್ದು ನನ್ನ ಒಂದು ಸ್ನೇಹಿತರ ವಲಯ ಇರ್ಬೋದು ಅಥವಾ ನನ್ನ ಫ್ಯಾಮಿಲಿ ಇರ್ಬೋದು. ಹಾಗಾಗಿ ನಿಮ್ಮ ಸಪೋರ್ಟ್ ಖಂಡಿತವಾಗಿ ನನಗೆ ಪ್ರತಿ ಸಲವೂ ಕೂಡ ಬೇಕು. ಯಾಕೆ ಹೇಳಿದರೆ ಎಲ್ಲಿ ನಾನು ಸೋತಾಗ ನನ್ನ ಕೈ ಹಿಡಿದಿದ್ದೀರಲ್ಲ, ಹಾಗೆ ನಾನು ಗೆದ್ದಾಗ ನಿಮ್ಮನ್ನು ಎಲ್ಲಿಯೂ ಕೂಡ ನಾನು ಮರೆಯುವುದಿಲ್ಲ. ನನ್ನ ಪ್ರತಿ ಹೆಜ್ಜೆಯಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಿನಿಮಾ ನಿಮಗೆ ಅವಕಾಶ ಮಾಡಿಕೊಟ್ಟಂತಹ ನಿರ್ಮಾಣ ಸಂಸ್ಥೆ, ನಿರ್ದೇಶಕರಿಗೆ, ಸಿನಿಮಾ ವಲಯದವರಿಗೆ ಏನು ಹೇಳ್ತೀರಿ? ಇವತ್ತು ಆ ರಾಜಮಾತೆಯ ಪಾತ್ರಕ್ಕೆ ಎಷ್ಟೋ ದೊಡ್ಡ ಕಲಾವಿದರನ್ನು ಕೂಡ ನೀವು ಹಾಕ್ಬೋದಿತ್ತು. ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವ ಅನುಭವವೇ ಇಲ್ಲದ ಮತ್ತು ಅಭಿನಯದ ಬಗ್ಗೆ ಗಂಧಗಾಡಿ ಗೊತ್ತಿಲ್ಲದ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದು ನನಗೆ ನಿಮ್ಮಿಂದ ಸಿಕ್ಕಿರುವಂಥ ದೊಡ್ಡ ಉಡುಗೊರೆ. ಎಲ್ಲಿ ಒಂದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗ್ತದೆ ಹೇಳಿದರೆ ಅದು ಕಾಂತಾರದಿಂದ ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಅದೆಷ್ಟು ಇನ್ನಷ್ಟು ಜನ ಗುರುತಿಸುವ ರೀತಿಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ಹೊಂಬಾಳೆ ಫಿಲ್ಮ್ಸ್ ಹಾಗೂ ರಿಷಬ್ ಶೆಟ್ಟಿಯವರ ಕುಟುಂಬಕ್ಕೆ ಮತ್ತು ಇಡೀ ಕಾಂತಾರದ ತಂಡಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಯಾರನ್ನಾದರೂ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದಾ? ಈ ಸಿನಿಮಾ ರಿಲೇಟೆಡ್ ಆಗಿ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ನೀವು ತಗೋಬಹುದು? ಇಲ್ಲ, ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಿದ್ದೇನೆ. ಅವರ ಅಸಿಸ್ಟೆಂಟ್, ಅಸೋಸಿಯೇಟ್ ಟೀಮ್, ಮಾಡಿದ ಡ್ರೆಸ್, ಮೇಕಪ್ ಎಲ್ಲರಿಗೂ ಖಂಡಿತವಾಗಿ. ಎಸ್, ಈಗ ಕಾಂತಾರದ ಒಂದು ವಿಶೇಷವಾದಂತಹ ಸಂದರ್ಶನ ರಮಿತಾ ಮೇಡಮ್ನ ಒಂದು ಕರ್ನಾಟಕ ಜನತೆಗೆ ನಮ್ಮ ಚಾನಲ್ನ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸುವ, ಅಂದರೆ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಸಾಕಷ್ಟು ಹೆಸರಿದೆ. ಸಿನಿಮಾ ಕ್ಷೇತ್ರಕ್ಕೆ ಈ ಸಿನಿಮಾದ ಮುಖಾಂತರ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ಅವರ ಹೆಸರು ತುಂಬ ದೊಡ್ಡ ಚಾಲ್ತಿಯಲ್ಲಿರಲಿ, ಮತ್ತಷ್ಟು ಅವಕಾಶಗಳು ಒದಗಿ ಬರಲಿ, ಅದರ ಜೊತೆಗೆ ಅವರ ಸಾಮಾಜಿಕ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಅಂತ ನಾವು ಶುಭ ಹಾರೈಸ್ತೇವೆ. ಧನ್ಯವಾದಗಳು, ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು.